ಧೈರ್ಯ ಬರುವುದು ನಿನ್ನೊಳಗಿನ ಕಿಚ್ಚಿನಿಂದ. ಆದರೆ ನಿನ್ನೊಳಗಿನ ಕಿಚ್ಚು ನಿನ್ನನ್ನೇ ಸುಡದಿರಲಿ. ಆ ದೇವಿ ಸಾಕ್ಷಿಯಾಗಿ ನನಗೆ ಯಾವ ಅಭ್ಯಾಸವೂ ಇಲ್ಲ. ಒಂದು ಧೂಮಪಾನ, ಸಿಗರೇಟ್ ಆಗಲಿ ಅಥವಾ ಇನ್ನಿತರ ಮದ್ಯಪಾನಗಳು ಅದು ಇದೆಲ್ಲ ಅದು ಆದರೆ ಅಲ್ಲಿ ಕಷ್ಟ ಆಗಿತ್ತು ಸರ್. ಸರ್ ಹತ್ರ ಹೇಳ್ಕೊಳ್ಳೋಗಿಲ್ಲ. ಸರಿ ಗೊತ್ತುಂಟು, ಪ್ರಬಣ್ಣ ತಗೊಳ್ಳೋದಿಲ್ಲ, ಏನು ತಗೊಳ್ಳೋದಿಲ್ಲ, ಏನು ಹೇಳೋದಿಲ್ಲ ಗೊತ್ತು. ಅಂದರೆ ನಮ್ಮದೊಂದು ದೊಡ್ಡ ಬ್ರ್ಯಾಂಚ್ ಅಲ್ಲ ಅಂಗಡಿ. ಹೌದು, ಅಂದರೆ ಕಮ್ಮಾರ ಅಂದರೆ ನಮ್ಮಲ್ಲಿ ಈ ಕುಂದಾಪುರ ಭಾಷೆಯಲ್ಲಿ ಹೇಳ್ತಾರೆ, ಅದು ಬಂದೂಕು ರಿಪೇರಿ. ಹೌದು, ಬಂದೂಕು ರಿಪೇರಿ. ಬಟ್ ನಮ್ಮದು ನಮ್ಮ ಕುಂದಾಪುರದಂಗೆ ಈ ಕಬ್ಬಣ ಕಾಸೋರು, ಬಾಯಿ ಕಾಸೋರು ಅಂತಾರೆ. ತಮಾಷೆ ಅಂದರೆ ನಾನು ಮಾಡ್ಕೊಂಬಂದು ಲೇಡೀಸ್ ರೋಲ್. ನಾನು ಸಿಕ್ಕದಿರುವಾಗ ತ್ರಿಪಾತ್ರ ನಾಟಕದಲ್ಲಿ ಫುಲ್ ಲೇಡೀಸ್ ರೋಲ್. ನಾನು ಸ್ಕ್ರೀನ್ ನೋಡೋದು, ನಂಗೆ ಸ್ಕ್ರೀನ್ ನೋಡಿದಾಗ ಅಲ್ಲೆಲ್ಲ ಸ್ಟುಡಿಯೋ ಹೋದಾಗ ನೆನಪಾಗಿದ್ದು, ನಾವೆಲ್ಲ ಸಿಕ್ಕದಿರೋ ಸಿನಿಮಾ ನೋಡು, ಚಾಮುಂಡೇಶ್ವರಿ ಕಲರ್ ಲ್ಯಾಬ್, ಆ ಬ್ಲ್ಯಾಕ್ ಆ್ಯಂಡ್ ಟಿ ವಿಲೆಲ್ಲ ಕೆಳಗೆ ಬರ್ತದಲ್ಲ ಫಿಲ್ಮಲ್ಲಿ. ನಾವು ನೋಡಿದ್ದಲ್ಲಿ ಚಾಮುಂಡೇಶ್ವರಿ ಕಲರ್ ಲ್ಯಾಬ್ ಸ್ಟುಡಿಯೋ ಅಂತೇಳಿ. ನಾನು ಇಲ್ಲಿ ಒಳಗಿದ್ದೇನೆ ಈ ಸ್ಟುಡಿಯೋ ಒಳಗೆ. ಆವತ್ತು ಅನಿಸಿದ್ದೆ ನನಗೆ ಬೆಂಗಳೂರಿನಲ್ಲಿ. ನಾನೀಗ 83, 86 ಬಾಂಬೆ ಹೋಗಿದ್ದೆ. ಆವಾಗ ಮರಾಠ ಮಂದಿ ಎಲ್ಲಿದೆ ಕನ್ನಡ ಸರ್. ಇವತ್ತು ಆ ಥಿಯೇಟ್ರ್ಗಳೆಲ್ಲ ನಿಮ್ಮ ಅಲಂಕಾರ ತಗೊಳ್ಳಿ, ಉಡುಪಿ ಅಲಂಕಾರ ತಗೊಳ್ಳಿ, ಹಬ್ಬ ನಮ್ಮ ಊರು ಥಿಯೇಟ್ರು. ಇನ್ನು ಕೆಲವರೆಲ್ಲ ಇನ್ನೊಂದು ಯಾರೋ ಕೇಳಿದೆ ನಾನು, ಉಡುಪಿಯಲ್ಲಿ ಆಗಿದ್ದಂತ. ನನ್ನ ಸ್ನೇಹಿತರು ಯಾರೋ ಒಬ್ಬರು ಹೇಳಿದರು, ಹಣ ತೊಗೊಂಡು ಬಂದಿದ್ರಂತೆ. ಪಾಪ ಕ್ಯೂವಲ್ಲಿ ನಿಂತು ಟಿಕೆಟ್ ಸಿಕ್ಕಿದೆ, ಹಾಕಿ ಆ ಹಣ ಎಲ್ಲ ಖಾಲಿಯಾಗಿ ಪಾಪ ಅವ್ರ ಹತ್ರ ಹೇಳಿದ್ರಂತೆ, ನಾವು ಊರಿಗೆ ಹೋಗಿ ಕಳಿಸ್ತೀನಿ, ಊರಿಗೆ ಹೋಗ್ಲಿಕ್ಕೂ ದುಡ್ಡಿಲ್ಲ, ಒಂದು ಸಿನಿಮಾವು ನೋಡಲಿಲ್ಲ ಸರ್ ಅಂತ. ಕಡೆ ನೀನು ಸಿನಿಮಾನ ನೋಡ್ಕೊಂಡು ಊಟ ನೋಡ್ಕೊಂಡು ಊರಿಗೆ ಹೋಗಂತ ಒಬ್ಬರು ಹಣ ಕೊಟ್ಟಿದ್ದಾರಂತೆ ಅವನಿಗೆ. ರಾತ್ರಿ 1 ಗಂಟೆಗೆಲ್ಲ ಫೋನ್ ಬರುತ್ತೆ ಸರ್ ಕೆಲವರಿಗೆ, 1 ಗಂಟೆಗೆ 12 ಗಂಟೆಗೆ ಫೋನ್ ಬರುತ್ತೆ. ಅಪ್ಪ ಇದು ಯಾರು ಫೋನ್? ಹಲೋ ಪ್ರಬಣ್ಣ, ಜಂಪ ಆ್ಯಕ್ಟಿಂಗ್ ಮಾಡಿದ್ರೆ ಇವ್ರು ಥಿಯೇಟ್ರಿಂದ ಬಂದು ಜೋಸಲ್ಲಿ ಹೊರಗಿದ್ದಾರೆ, ನಾನು ನಿದ್ರೆಯಲ್ಲಿದ್ದೀನಿ. ಫೋನ್ ಆದರೂ ಕೆಲವು ಸರಿ ಅವ್ರ ಹೆಸರು ಇರ್ತದೆ, ಕೆಲವ್ರ ಹೆಸರು ಇಲ್ಲ. ಸತ್ಯ ಹೇಳ್ತೀನಿ, ನನಗೆ ಆ ಡೈಲಾಗ್ಸು, ಈ ಡೈಲಾಗ್ಸ್ ಇಷ್ಟು ಇಂಪಾರ್ಟೆಂಟ್ ಇದೆ ಅಂತೇಳಿ ಗೊತ್ತಾಗಿದ್ದು ನಾನು ಸಿನಿಮಾ ನೋಡಿದ ಮೇಲೆ. ಕೆಲವೊಂದು ಸೀನ್ಗಳು ನನ್ನ ಇದರಲ್ಲಿ ಏನೆಲ್ಲ ಆಗಿ ಹೋಗಿದೆ ನನಗೆ ಗೊತ್ತಿಲ್ಲ, ಯಾಕಂದರೆ ನಾನು ಆ ಫೇಲಿಗೆ ಹೋಗಿದ್ದೆ ಸರ್. ನಾನು ಒಬ್ಬ ಕಲಾವಿದನಾಗಿ ಆ ಫೇಲಿಗೆ ಹೋಗಿಬಿಟ್ಟಿಗೆ ಅದು ಬಹುಶಃ ಈ ಥರ ರಿಸಲ್ಟ್ ಕೊಟ್ಟಿರ್ಬೋದು. ಬೊಂಬಾಟ್ ಸಿನಿಮಾ ನೋಡ್ತಾ ಇರುವಂಥ ಎಲ್ಲ ಪ್ರೇಕ್ಷಕರಿಗೆ ನಮಸ್ಕಾರ. ನಾನು ಸೂರಜ್, ಮಂಗಳೂರು. ಕಾಂತಾರ ಸಿನಿಮಾದ ಯಶಸ್ಸು ಎಷ್ಟರ ಮಟ್ಟಿಗೆ ಒಂದು ಪಸರಿಸಿದೆ ಅಂತ ಹೇಳಿದರೆ, ಸಿನಿಮಾದಲ್ಲಿ ಒಂದು ಸಣ್ಣ ಪುಟ್ಟ ಪಾತ್ರ ಮಾಡಿದಂತಹ ಕಲಾವಿದರು ಕೂಡ ಇವತ್ತು ಒಂದು ಒಳ್ಳೆಯ ಗುರುತಿಸುವಿಕೆಯನ್ನು ಪಡೀತಾ ಎಲ್ಲ ಕಡೆಯಿಂದ ಅವರಿಗೆ ಒಂದು ಅಪ್ರಿಷಿಯೇಷನ್ ಬರ್ತಾ ಇದೆ. ಈ ಸಂದರ್ಭದಲ್ಲಿ ಕಾಂತಾರದಲ್ಲಿ ಒಂದು ವಿಶೇಷ ಪಾತ್ರ ಮಾಡಿರುವಂಥ ಕಲಾವಿದರನ್ನು ನಾವಿವತ್ತು ಸಂದರ್ಶನ ಮಾಡುವಂಥ ಸಂದರ್ಭ. ಸೊ ಅವ್ರು ಯಾರು ಅಂತ ಹೇಳಿದ್ರೆ ಅದಕ್ಕೂ ಕೂಡ ಕಾರಣ ನೀವೇ ಅಂತ ಹೇಳ್ತೇನೆ. ಸಾಕಷ್ಟು ಜನ ನೀವು ನಮಗೆ ಕಮೆಂಟನ್ನು ಮಾಡಿ ಈ ಒಂದು ಕಲಾವಿದರು ಯಾರು ಅಂತ ಗೊತ್ತಾಗ್ತಾ ಇಲ್ಲ, ಇವರ ಸಂದರ್ಶನ ಮಾಡಲೇಬೇಕು ಅಂತ ಕೇಳಿದಕ್ಕಾಗಿ ಇವತ್ತು ನಾವು ಅವ್ರನ್ನ ಕರೆದಿದ್ದೇವೆ. ಸೊ ಅವರು ಈ ಸಿನಿಮಾದಲ್ಲಿ ನೀವು ನೋಡಿರಬಹುದು, ರಿಷಬ್ ಶೆಟ್ಟಿ ಅವರು ಮಾಧವಣ್ಣ ಅಂತ ಸಿನಿಮಾದಲ್ಲಿ ಕರೀತಾರೆ. ಅವರ ನಿಜ ಹೆಸರು ಏನು, ಅವರ ಊರು ಯಾವುದು, ಹಾಗೆಯೇ ಅವರ ಹಿನ್ನೆಲೆ ಏನು, ಪ್ರತಿಯೊಂದು ವಿಚಾರಗಳನ್ನು ಕೂಡ ಅವ್ರ ಹತ್ರ ಕೇಳ್ಕೊಂಬರೋಣ ಬನ್ನಿ. ಸರ್, ಮೊದಲನೇದಾಗಿ ನಮಸ್ಕಾರ, ಮಂಗಳೂರಿಗೆ ಸ್ವಾಗತ. ಹೇಗಿದ್ದೀರಿ? ನಮಸ್ಕಾರ ಸರ್, ನಿಮಗೂ ಈ ಬೊಂಬಾಟ್ ಸಿನಿಮಾ ಸರ್, ನಿಮಗೂ ನಮಸ್ಕಾರ. ನಾನು ಪ್ರಥಮವಾಗಿ ಯಾಕಂದರೆ ಅವರು ನನಗೆ ಸಂತೋಷದಿಂದ ಕರೆದು ಒಂದು ಸಂದರ್ಶನ ಮಾಡಿಸ್ತಾ ಇದ್ದಾರೆ. ನಿಮಗೆಲ್ಲ ನನ್ನ ಪ್ರಭಾಕರ್ ಬ್ರಹ್ಮಾವರ ನನ್ನಿಂದ ನಿಮಗೆಲ್ಲರಿಗೂ ನಮಸ್ಕಾರ. ಕಾಂತಾರ ಸಿನಿಮಾ ನೋಡಿದವರು ಬಹುಶಃ ನಿಮ್ಮ ಪಾತ್ರವನ್ನು ಮರೀಲಿಕ್ಕೆ ಅಸಾಧ್ಯ ಅಂತ ನಾನು ಹೇಳ್ತೇನೆ. ಖುದ್ದು ನನಗೆ ಸಿನಿಮಾ ನೋಡಿದಾಗ ಆದಂಥ ಒಂದು ಅನುಭವ, ಈ ಪಾತ್ರವನ್ನು ಎಲ್ಲಿಂದ ಹೆಕ್ಕಿ ತಂದರು ಮಾರೆ, ನಾನು ನನ್ನ ಲೈಫಲ್ಲೇ ಇಂಥ ಪಾತ್ರ ನೋಡಿಲ್ಲ, ಎಂಥ ಒಂದು ಕ್ಯಾರೆಕ್ಟರ್ ಇದು ಅಂತ ಹೇಳಿ. ಕಾಂತಾರದ ಫಸ್ಟ್ ಇದರಿಂದ ಮಾತನಾಡಿಸೋ ಸರ್, ಯಾರಿಂದ ಮೊದಲು ಕಾಲು ಬಂತು, ಅವಕಾಶ ಇದೆ ಪ್ರಭಾಕರನ್ನ ನೀವು ಬಂದು ಮಾಡಬೇಕು ಅಂತ ಹೇಳಿದ್ದು ಯಾರು? ಈ ಪಾತ್ರ ಅಂದರೆ ನಾನು ರಿಷಬಣ್ಣಿಗೇನು ಹೊರಗೇನೋನಲ್ಲ, ಯಾಕಂತ ಹೇಳಿದ್ರೆ ನನ್ನ ಮುಂಚೆ ರಕ್ಷಿತ್ ಶೆಟ್ಟಿಯವರ ತಂಡದಿಂದ ಉಳಿದವರು ಕಂಡಂತೆ ಇರ್ಬೋದು, ಅಥವಾ ಅವರು ನಾನು ಮತ್ತು ರಿಷಬ್ ಸರ್, ರಕ್ಷಿತ್ ಎಲ್ಲ ಸೇರಿ ವಿಕ್ಕಿಯಲ್ಲಿ ಇರ್ಬೋದು, ಒಳ್ಳೆಯ ಪಾತ್ರ ಕೊಟ್ಟಿದ್ದಾರೆ. ಅದರಲ್ಲೂ ಕೂಡ ಮಾಡಿದ್ದೀನಿ. ನಾನು 2015ರಲ್ಲಿ ಮಾಡಿದ್ದೀನಿ. ಮತ್ತು ಸನ್ ಮಧ್ಯೆ ಸ್ವಲ್ಪ ಮಿಸ್ಸಿಂಗ್ ಆಗಿದೆ. ಆದರೆ ಈ ಫೋನು ನನಗೆ ಕಿರಣ್ ಶೆಟ್ಟಿಯಿಂದ ಬರ್ತದೆ. ಅವನು ಕಿರಣ್ ಅಂತೇಳಿ, ಅವನು ಆ್ಯಕ್ಚುಲಿ ಈ ಕ್ಯಾಮರಾಮ್ಯಾನು, ಅವನು ಕೂಡ ಈ ಇದರಲ್ಲಿ ಹೆಲ್ಪರಾಗಿ. ಕಿರಣ್ ಶೆಟ್ಟಿಗೆ ಇಲ್ಲಿ ನಮ್ಮ ಮೇಘನಾ ಶೆಟ್ಟಿ ಅಂತೇಳಿ, ಅವಳು ಪಾಪ ಒಂದು ಡೈರೆಕ್ಟ್ರು, ಮೊನ್ನೆ ಅವಳು ಪ್ರಶಸ್ತಿ ಬಂತು ಆ ಸಿನಿಮಾಕ್ಕೆ. ಅವಳು ಹೇಳಿರ್ತಾರೆ, ಪ್ರಭಾಕರ್ ಸರ್ ಇದ್ದಾರೆ. ಅಷ್ಟೊತ್ತು ರಿಷಬಣ್ಣಿ ಕೂಡ ಕಿರಣ್ ಹೇಳಿದ ಕೂಡಲೇ ನಿಲ್ಬೈತು, ನಮ್ಮ ಪ್ರಬಣ್ಣನೇ ಇದ್ರಲ್ಲ, ಪ್ರಬಣ್ಣನೇ ಮಾಡಿಸುವಂಥ ಒಂದು ನಿರ್ಧಾರಕ್ಕೆ ಬಂದಿರ್ಬೋದು. ಕಿರಣ್ ಕಾಲ್ ಮಾಡಿದರು. ಕಿರಣ್ ಕಾಲ್ ಮಾಡಿದಾಗ ನಾನು ಕೇಳಿದ ಪ್ರಶ್ನೆ, ಬೇಕಾದ್ರೆ ಇವತ್ತು ರಿಷಬಣ್ಣ ನನ್ನ ಸಂದರ್ಶನಲ್ಲಿ ಕೇಳಿಸ್ಕೊಳ್ತಾರೆ, ರಿಷಬ್ ಸರ್ ರಿಷಬಣ್ಣ ಇದ್ರಲ್ಲಿ ಕೇಳಿದೆ. ಹೌದಂತ ರಿಷಬಣ್ಣೆ ಕಾಲ್ ತಗೊಂಡ್ರು. ಪ್ರಬಣ್ಣ ಗಡ್ಡ ಬಿಟ್ಟಿದೆ ಕೇಳಿದರು.
ಹಾಂ ಗಡ್ಡ ಬಿಟ್ಟಿದೆ, ಇನ್ನು ಬಿಡಿ ಅಷ್ಟೇ, ಮತ್ತೇನು ಹೇಳಿಲ್ಲ ಅವರು, ನೀ ಗಡ್ಡ ಬಿಡಿ ಅಷ್ಟೇ ಅಂತ ಹೇಳಿದರು. ನಾನು ಅವ್ರು ಯಾವತ್ತೂ ನಾನು ಅವ್ರಿಗೆ ಶಿರಬಾಗ್ತೇನೆ. ಯಾಕಂದರೆ ಅವ್ರು ಏನಾದರೂ ನನಗೆ ಗೊತ್ತಿದೆ, ನನಗೇನೋ ಬಹುಶಃ ಒಂದು ಆಯ್ಕೆ ಮಾಡಿರ್ತಾರೆ ಅವ್ರ ಮನಸ್ಸಿನೊಳಗೆ, ಪ್ರಬಂಧ ಇನ್ನು ಮಾಡ್ಬೋದು ಅಂತ ಅವರಿಗೊಂದು ಅದೇನು ಹೇಳ್ತಾರೆ ಗ್ಯಾರಂಟಿ ಇರ್ಬೋದು. ಆ ಒಂದು ರೀತಿ ಕಾರಣ ಹೇಳಿದ್ದಾರೆ, ಇರಲಿ ಏನೇ ಆಗಲಿ ಅಂತ ಗಡ್ಡ ಬಿಟ್ಟಿದ್ದೀನಿ. ಅವಕಾಶ ಈ ಥರ ಬಂದಿದೆ. ನನ್ನ ಸ್ನೇಹಿತ ರಘು ಅಂತ ಇದ್ದಾರೆ, ರಘು ಪಂಡೇಶ್, ಅವರು ಅಂದರೆ ನಂಬರ್ ಎಲ್ಲ ಹೋಗಿರ್ತದೆ ಬಿಡಿ, ಎಷ್ಟು ವರ್ಷದಲ್ಲಿ ಏನಾದರೂ ನಂಬರ್ ಇದಾಗಿದೆ, ನನ್ನ ನಂಬರ್ ಕೇಳಿದರೆ ಅವ್ರು ಕೊಟ್ಟಿದ್ದಾರೆ ನಂಬರ್, ಅವರು ನನ್ನ ಕಾಲ್ ಮಾಡಿದ್ದಾರೆ. ಸರ್, ನಿಮ್ಮ ಬಾಯಲ್ಲೇ ಕೇಳುವ, ಕಾಂತಾರದಲ್ಲಿ ತಾವು ಯಾವ ಪಾತ್ರ ಮಾಡಿದ್ದೀರಾ, ಆ ಪಾತ್ರದ ಹೆಸರೇನು, ಆ ಪಾತ್ರದ ತಯಾರಿಗಳು ಹೇಗಿದ್ದು? ಮಾಧವಾಚಾರ್ಯ ಅಂತ ಪಾತ್ರ. ಮಾಧವಾಚಾರ್ಯ ಅಂತ ಹೇಳಿದರೆ ನನ್ನ ಪ್ರೀತಿಯ ಗುರುಗಳು ಹೌದು, ನನ್ನ ನೆಚ್ಚಿನ ನಟರು ಹೌದು, ನನ್ನ ನೆಚ್ಚಿನ ನಿರ್ದೇಶಕರು ಹೌದು. ರಿಷಬ್ ಅಣ್ಣ ಮಾತ್ರ ನನಗೆ ಕರೆಯೋದು ಮಾಧವಣ್ಣ ಅಂತ ಆ ಸಿನಿಮಾದಲ್ಲಿ ಪ್ರೀತಿಯಿಂದ ಕರೆಯೋದು. ನನಗೆ ಮಾಧವಣ್ಣ ಅನ್ನೋಗೆ ಎಲ್ಲೋ ಒಂಥರ ನನಗೆ ಅದು ಒಂದು ಒಳಗೆ ಅದು ಹೇಳಲಿಕ್ಕಾಗೋದಿಲ್ಲ. ಅದು ಯಾವುದೇ ಒಂದು ನಾವು ಸ್ವಂತ ಅನುಭವಿಸಿದ್ದನ್ನು ಯಾವುದು ಹೇಳಲಿಕ್ಕಾಗೋದಿಲ್ಲ, ಬಟ್ ಒಳ್ಳೆ ಖುಷಿ. ಮಾಧವಾಚಾರ್ಯ ಪಾತ್ರವನ್ನು ನಾನು ಮಾಡಿದ್ದೀನಿ. ನನ್ನ ಹೆಸರು ಅದರಲ್ಲಿ ಮಾಧವಾಚಾರ್ಯರು, ಇವರು ಮಾಧವಣ್ಣ ಅಂತ ಸರ್ ತಗೊಳ್ತಿದ್ರು. ನೀವು ಸಿನಿಮಾ ನೋಡಿದ್ದೀರಿ. ಅದರಲ್ಲಿ ತಾವು ಶಿವನ ಗ್ಯಾಂಗಿಗೆ ಬಂದೂಕು ಸಪ್ಲೈ ಮಾಡುವವರು. ಹಾಂ, ಅಂದರೆ ನಮ್ಮದೊಂದು ದೊಡ್ಡ ಬ್ರ್ಯಾಂಚ್ ಅಲ್ಲ ಅಂಗಡಿ. ಹೌದು, ಅಂದರೆ ಕಮ್ಮಾರ ಅಂದರೆ ನಮ್ಮಲ್ಲಿ ಈ ಕುಂದಾಪುರ ಭಾಷೆಯಲ್ಲಿ ಹೇಳ್ತಾರೆ, ಅದು ಬಂದೂಕು ರಿಪೇರಿ, ಹೌದು ಬಂದೂಕು ರಿಪೇರಿ, ಬಟ್ ನಮ್ಮದು ಈ ನಮ್ಮ ಕುಂದಾಪುರದಂಗೆ ಈ ಕಬ್ಬಣ ಕಾಸೋರು ಬಾಯಿ ಕಾಸೋರು ಅಂತಾರೆ. ಹೋಗ ಒಂದು ಕತ್ತಿದಾಗ ಬಾಯಿ ಕಾಸ್ಕೊಂಬರ ಹೋಗಲ್ಲ ನಮ್ಮ ಮಾಧವಾಚಾರ್ಯ ಇದ್ರು ಅಂತೇಳಿ, ಹಾಗೆ ಕುಂದಾಪುರ ಭಾಷೆ ಹಿಂಗೆ ಹೇಳೋದು. ನಿಮ್ಮ ಮಂಗಳೂರು ಕಡೆ ಅದಿರ್ತಾರೆ, ಅದರಲ್ಲಿ ಒಂದು ಸ್ವಲ್ಪ ಶಾರ್ಪ್ ಮಾಡಿ ಕೊಡು ಮರ ಹಾಗೀಗ ಅಂತೇಳಿ. ಅದು ನಂದು ಒಂದು ಅಲ್ಲಿ ಉದ್ಯೋಗದ ಒಂದು ಇದು ಅದು ಆ ಬ್ರ್ಯಾಂಚ್ ಆ ಊರಿಗೆ. ನಾನೊಬ್ಬ ಅಲ್ಲಿ ಯಾವುದೇ ಮಾಧವಾಚಾರ್ಯಗೆ ನನಗೆ ಇದು ಮಾಡೋದು. ಅದೇ ಒಂದು ನಟನೆ ನನಗೆ ಕೊಟ್ಟಿದ್ದಾರೆ. ಅದು ಹೇಳ್ಕೊಳ್ಳಿಕ್ಕೆ ಎಷ್ಟು ಖುಷಿ ಆಗ್ತದೆ. ನಾನು ಬಹುಶಃ ನಾನೆಲ್ಲ ನಿಮ್ಮ ಸಂದರ್ಶನದ ಮುಂಚೆ ನನ್ನ ಆತ್ಮೀಯ ಮಿತ್ರರು ಹೌದು ರಿಷಬ್ ಸರ್, ನಿಮಗೆ ನಾನು ಯಾವತ್ತು ಋಣಿಯಾಗಿದ್ದೀನಿ, ಋಣಿ. ಯಾಕಂತ ಹೇಳಿದರೆ ಸರ್, ಎಲ್ಲೆಡೆಯಿಂದ ಕೂಡ ಹೊರದೇಶದಿಂದ ಕೂಡ ಸರ್ ಕಾಲ್ ಬರ್ತಾಯಿದೆ ಸರ್. ನನ್ನನ್ನು ಗುರುತಿಸಿಬಿಟ್ಟು ನನ್ನ ಗುರುತಿಸ್ಲಿಕ್ಕೆ ನೀವು ಕಾರಣ ಸರ್. ಒಂದು 2015 2027 7 ವರ್ಷದ ಗ್ಯಾಪ್ ಒಳಗೆ ನನ್ನನ್ನು ನೀವು ಮತ್ತೆ ನೆನಪು ಮಾಡಿ ನನ್ನನ್ನು ಈ ಸಿನಿಮಾಗೆ ಸೇರಿಸ್ಕೊಂಡು ಅದು ಯಶಸ್ವಿ ಕೊಟ್ಟಿದೆ ಅಂದರೆ ಅದು ನಿಮ್ಮದು ಸರ್. ನನಗೆ ದುಬೈಯಿಂದ ಫೋನ್ ಬಂತು ಸರ್, ಅಲ್ಲಿ ಒಂದು 2-3 ಫ್ಯಾಮಿಲಿ ನೋಡಿಬಿಟ್ಟು ತುಂಬ ರಶ್ ಇದೆ ಪ್ರಮಾಣ, ಏನು ಚೆನ್ನಾಗಿ ಮಾಡಿದ್ದೀರಿ, ನಿಮ್ಮ ಪಾತ್ರ ಒಳಗೆ ಕೂತ್ಕೊಂಡು ಆವಾಗ ನನಗೆ ಸಂತೋಷ ಆಗಿದೆ ಸರ್, ತುಂಬ ಸಂತೋಷ ಆಗಿದೆ. ನಿಮ್ಮ ಮತ್ತೊಮ್ಮೆ ಋಣಿ ಸರ್ ನಾನು. ಈಗ ರಿಷಬ್ ಶೆಟ್ಟಿ ಅವರಿಗೆ ತಾವು ಧನ್ಯವಾದಗಳನ್ನು ತಿಳಿಸಿದ್ರಿ. ಅದರ ಜೊತೆಗೆ ಈ ಕರ್ನಾಟಕದ ಜನತೆಗೆ ತಾವು ಖುಷಿ ಒಂದು ವಿಚಾರನ ಹೇಳಬೇಕು ಸರ್. ಯಾಕೆಂತ ಹೇಳ್ತೇನೆ, ಈಗ ನೀವು ಇಲ್ಲಿ ಬಂದು ಕೂತಿದ್ದೀರಿ ಅಂತ ಹೇಳಿದ್ರೆ ಆ ಜನಗಳ ಪ್ರೀತಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ ಸರ್. ಸಾಕಷ್ಟು ಸಂದರ್ಶನಗಳ ಮಾಡಿದ್ದೇನೆ, ಎಲ್ಲ ಸಂದರ್ಶನಗಳಲ್ಲೂ ಒಂದು ಕಮೆಂಟ್, ಅಂದರೆ ಒಂದು 3-4 ಪಾತ್ರಗಳದ್ದು ಪದೇ ಕಮೆಂಟ್, ಅದರಲ್ಲಿ ತಮ್ಮ ಪಾತ್ರ ಕೂಡ. ಆ ಒಂದು ಪಾತ್ರ ಯಾರು ಮಾಡಿರಬಹುದು, ಅವ್ರನ್ನ ದಯವಿಟ್ಟು ಕರೆಸಿ ಅವರ ಸಂದರ್ಶನ ಮಾಡಿ ಅವರು ಯಾರು ಅಂತ ನಮಗೆ ಗೊತ್ತಾಗಬೇಕು ಅಂತ. ಬಹುಶಃ ತಾವು ತಮ್ಮ ಊರಲ್ಲಿ ಫೇಮಸ್ ಆಗಿರ್ಬೋದು, ಸಾಕಷ್ಟು ವರ್ಷಗಳಿಂದ ರಂಗಭೂಮಿಯಲ್ಲಾಗಿರ್ಬೋದು, ಬೇರೆ ಕಡೆ ಕೆಲಸ ಮಾಡಿರ್ಬೋದು. ಆದರೆ ಕೆಲವರಿಗೆ ಕನ್ನಡದ ಅಂದರೆ ಇದೊಂದು ಕನ್ನಡ ಭಾಷೆಯಲ್ಲೇ ವಿಶ್ವದಾದ್ಯಂತ ಬಿಡುಗಡೆ ಆದಂಥ ಸಿನಿಮಾ, ಹಾಗಾಗಿ ಎಷ್ಟೋ ಹೊಸಬರಿಗೆ ತಮ್ಮ ಪರಿಚಯ ಆಗಬೇಕಿತ್ತು. ಅದಕ್ಕೋಸ್ಕರ ತಮ್ಮನ್ನು ಪರಿಚಯ ಮಾಡುವಂಥ ಸಂದರ್ಶನ. ತಾವು ದಯವಿಟ್ಟು ಈ ವೀಕ್ಷಕರಿಗೆ ಒಂದು ಧನ್ಯವಾದ ತಿಳಿಸಲೇಬೇಕು ಸರ್. ಸರ್, ನನಗೆ ಬಾಯೇ ಬರ್ತಾಯಿಲ್ಲ ಸರ್. ನನಗನ್ನಿಸ್ತದೆ ಬಹುಶಃ ನಿಮ್ಮ ಬೊಂಬಾಟ್ ಸಿನಿಮಾ, ನಾನು ಅದಕ್ಕೆ ನಿಮ್ಗೆ ಅದಕ್ಕೆ ಧನ್ಯವಾದ ಹೇಳಬೇಕು. ಯಾಕೆ ಗೊತ್ತಾ, ನಾವು ಸ್ವಲ್ಪ ಹಳ್ಳಿಲಿರುವ ಕಲಾ ಪ್ರತಿಭೆಗಳು ಸರ್. ಎಷ್ಟು ಬಂದಿದ್ದು ನೀವು ಹೇಳಿದ ಒಂದು ವಿಷಯ ಹೇಳಿದ್ರಿ, ನಿಮ್ಮ ಊರಿನಲ್ಲಿ ಪರಿಚಯ ಇರ್ಬೋದು, ಸತ್ಯ. ಯಾಕೆಂದ್ರೆ ಹೊರ ಹೋಗಬೇಕಾದ್ರೆ ನಿಮ್ಮ ಮಾಧ್ಯಮ ಬೇಕು ಸರ್. ಕಲಾವಿದರಿಗೆ ನನ್ನ ಕಣ್ಣಲ್ಲಿ ಆನಂದ ಭಾಷೆ ಬರ್ತಾಯಿದೆ ನಿಜವಾಗಿಯೂ. ನಾನೇನು ಹೇಳ್ತಾ ಗೊತ್ತಾಗ್ತಿಲ್ಲ, ನೀವು ಅಭಿಮಾನಕ್ಕೆ ನಾನು ಋಣಿಯಾಗಿದ್ದೇನೆ. ನಾನು ಒಂದೇ ಹೇಳ್ತಾ ಇದ್ದೀನಿ, ನನ್ನನ್ನು ನೋಡಿ ಖುಷಿಪಟ್ಟಿದ್ದೀರಿ, ನಮ್ಮ ತಂಡವನ್ನು ನೋಡಿ ಖುಷಿಪಟ್ಟಿದ್ದೀರಿ, ಇಡೀ ಸಿನಿಮಾ ನೋಡಿ ಖುಷಿಪಟ್ಟಿದ್ದೀರಿ. ಆದರೆ ನಿಮ್ಗೆ ಗೊತ್ತಿದೆ ತಾಂತ್ರಿಕತೆಯಲ್ಲಿ ಎಲ್ಲ ಕೆಲವು ಮೊಬೈಲ್ಗಳಲ್ಲಿ ಅದೆಲ್ಲ ಹರಿತಾ ಇದೆ, ದಯವಿಟ್ಟು ಅದರಲ್ಲಿ ನೋಡಬೇಡಿ. ಅದರಲ್ಲಿ ಏನು ನಿಮ್ಗೆ ಅದರಲ್ಲಿ ಒಂದು ಪ್ರತಿಫಲ ಸಿಕ್ಕಲಿಕ್ಕೆ ಇಲ್ಲ. ಯಾಕಂದರೆ ಅದರ ಕ್ಲಾರಿಟಿ ಇದೆಲ್ಲ ಸಿಗಬೇಕಿದ್ರೆ ದಯವಿಟ್ಟು ಚಿತ್ರಮಂದಿರಕ್ಕೆ ಹೋಗಿ, ಚಿತ್ರಮಂದಿರಕ್ಕೆ ಅಥವಾ ನಮ್ಮ ಮಾಲ್ಗಳಿಗೆ ಹೋಗಿ ಆ ಸಿನಿಮಾವನ್ನು ನೋಡಿ. ಯಾಕಂದರೆ ನಮಗೆ ಆ ಸಿನಿಮಾ ಮಾಡೋದಕ್ಕೆ ಸಾರ್ಥ ಆಗ್ತದೆ. ಮತ್ತು ಒಂದು ನಮಗೆ ಇನ್ನೊಂದು ವಿನಂತಿ ನಿಮ್ಮ ಹತ್ರ ನಾನು ಮಾಡ್ಕೊಳ್ತೇನೆ, ಯಾಕಂದರೆ ಎಲ್ಲವೂ ಪ್ರಶ್ನೆ ಮೀರಿ ಹೋಗ್ತಾ ಇದ್ದೀನಿ ನಿಮ್ಮದು, ದಯವಿಟ್ಟು ಕ್ಷಮಿಸಿ. ನೀವು ಎಲ್ಲ ಅಭಿಮಾನಿಗಳಿಗೆ ನಾನು ಹೇಳ್ತಾ ಇರೋದು, ನೀವು ನನ್ನನ್ನು ಮೆಚ್ಚಿಕೊಂಡ ಉದ್ದೇಶ, ಮಕ್ಕಳನ್ನು ಆದಷ್ಟು ಕರ್ಕೊಂಡೋಗಿ ತೋರಿಸಿ ಸಿನಿಮಾಕ್ಕೆ. ಯಾಕಂತ ಹೇಳಿದರೆ ಇವತ್ತು ಮೊಬೈಲು ಓದಿದಂಥ ತಾಂತ್ರಿಕತೆಯಲ್ಲಿ ಮಕ್ಕಳು ಈ ನಮ್ಮ ದೇವರು ಓದಿದ್ದನ್ನೆಲ್ಲ ಅಂದರೆ ಏನು ಮನೆ ದೇವರು ಅದನ್ನೆಲ್ಲ ಮರ್ತು ಬಿಟ್ಟಿದ್ದಾರೆ. ಎಲ್ಲದಕ್ಕಿಂತ ಮುಖ್ಯವಾಗಿ ನಮ್ಮ ಮನೆ ದೇವರು ಕೂಡ ವರಹ ಪಂಜುರ್ಲಿ, ಕಲ್ಕುಟ
ಅದು ಪರಿವಾರ, ಸಕಲ ಪರಿವಾರ ದೈವ. ನನಗೆ ಅಲ್ಲಿ ಆ ಶೂಟಿಂಗ್ ನೈಪಲ್ಲಿ ಕೂಡ ಆ ಭಕ್ತಿ ಭಾವ ಬರ್ತಿತ್ತು. ಆ ಪಾತ್ರವನ್ನು ಬಹುಶಃ ನಾನು ಮಾಡಿದ್ದಲ್ಲ. ಒಂದು ನಮ್ಮ ಬೊಂಬೆ ಆಡಿಸುವಾತ ನಟ ರಿಷಬ್ ಸರಿಂದ ನನಗಾಗಿದ್ದು ಒಂದು. ಎರಡನೇದಾಗಿ ಅವರೇ ವರಹ ಪಂಜುರ್ಲಿ ಇರ್ಬೋದು, ಗುಳಿಗೆ ಇರ್ಬೋದು, ಅವ್ರದ್ದೆಲ್ಲ ಶಕ್ತಿ ಇರ್ಬೋದು. ಇಲ್ಲದಿದ್ದರೆ ನನಗೆ ದಯವಿಟ್ಟು ನಾನು ನೀವು ಸಿನಿಮಾದಲ್ಲಿ ನೋಡ್ತೀರಿ ಆ ಥರ ಅಭ್ಯಾಸಗಳು ನನಗಿಲ್ಲ, ಅದು ಅಲ್ಲಿ ತೋರಿಸಿದ್ದೇನೆ. ಅದೆಲ್ಲ ನಿಮ್ಮೆಲ್ಲರ ಅಭಿಮಾನಿಗಳ ದೇವರ ಒಂದು ಕೃಪೆ ಇದೆ ನನಗೆ, ಹಾಗೆ ಅವರೆಲ್ಲ ಸಹ ಇದೆ. ನಿಮ್ಮ ಪ್ರಶ್ನೆಗೆ ನಾನು ಇಷ್ಟು ಹೇಳಬಲ್ಲೆ ಸರ್. ರಿಷಬ್ ಸರ್ ಹೇಳ್ತಾರೆ, ಪ್ರಬಣ್ಣವ ಅವರು ಕೂದಲು ಬಿಟ್ಟಿದ್ದಾರಾ ಗಡ್ಡ ಬಿಟ್ಟಿದ್ದಾರಾ ಅಂತ ಕೇಳಿದ್ರಿ ಅಂತ. ಆಮೇಲೆ ಏನು ಮಾತುಕತೆ ಆಯಿತು, ತಮ್ಮ ಪಾತ್ರದ ಬಗ್ಗೆ ಅವರ ವಿವರಣೆ ಹೇಗಿತ್ತು, ಮತ್ತು ಆ ಪಾತ್ರ ಹೀಗೆಯೇ ಇರಬೇಕು ಅಂತ ಅವರು ತಮಗೆ ಹೇಗೆ ಟ್ರೈನಿಂಗ್ ಮಾಡಿದ್ರು? ಅದನ್ನು ನಾನು ಮತ್ತೆ ಬಂದಾಗ ನಾನು ಬಂದಿದ್ದೀನಿ ಸರ್ ಬಂದಿದ್ದಾರೆ ಅಂತೇಳಿ ಫೋನ್ ಬಂತು. ಪ್ರಕಾಶ್ ಮೀನಾಡಿದ್ರು, ಸನಿಲ್ ಸರ್ ಇದ್ದರು ಹೆಮ್ಮಾಡಿಯಲ್ಲಿ, ಅಲ್ಲಿ ಒಂದು ಹೆಮ್ಮಾಡಿ, ನಮ್ಮೂರಿನ ಹೆಮ್ಮಾಡಿ, ಅಲ್ಲಿ ಒಂದು ಸ್ಟೇ ಹೋಮಲ್ಲಿ. ಬಟ್ ಅವರು ಸರಿಗೆ ಒಂದು ಕ್ರಿಕೆಟ್ ಹಾಬಿ ಜಾಸ್ತಿ ಅವರಿಗೆ. ಪಾರ್ಟ್ ಟೈಮಲ್ಲಿ ಅವರು ಅದರಲ್ಲಿ ಕ್ರಿಕೆಟಲ್ಲಿ ಆಡ್ತಾಯಿರ್ತಾರೆ. ನಾನು ಹೋಗಿ ಕ್ರಿಕೆಟ್ ಆಡ್ತಾಯಿದ್ರು, ಸುಮ್ಮನೆ ಬ್ಯಾಟಿಂಗ್ ಮಾಡ್ತಾಯಿದ್ರು. ನಾನಲ್ಲಿ ಒಂದು ಜಗಲಿತ್ತು ಅಲ್ಲಿ ಸುಮ್ಮನೆ ಕೂರಿಸಿದ್ದೆ. ಈಗ ನೋಡ್ಕೊಂಡ್ರು, ಓ ಅದು ಉಂಟು ಅವ್ರದ್ದು, ಓ ಪ್ರಬಣ್ಣ ಹಾಗೆ ಅಂತೆಲ್ಲ ಬಂದರು ಅಂತ ಹೇಳಿದ್ರು. ಆಮೇಲೆ ಅಲ್ಲೇನೋ ಮಾತುಕತೆ ಆಯಿತು. ಆಮೇಲೆ ಸರ್ ಹತ್ರ ಹೇಳಿದರು, ಅವರೆಲ್ಲ ಮಾತಾಡಿದರು ಅವರೊಳಗೆ. ಪ್ರಬಣ್ಣ ಓಕೆ ಅಂತ ಹೇಳಿದರು. ಕಡೆಗೆ ಅಲ್ಲಿ ಡೈಲಾಗ್ಸ್ ಎಲ್ಲ ಸ್ವಲ್ಪ ಅವ್ರಿಗೆ ಇದು ಮಾಡಿಬಿಡಿ ಅಂತೇಳಿ ಸನ್ನಿಲಿ ಮತ್ತು ಅವರಿಗೆಲ್ಲ ಸೂಚನೆ ಕೊಟ್ಟರು. ನಾನು ಸ್ವಲ್ಪ ಡೈಲಾಗ್ಸ್ ಎಲ್ಲ ಅವರು ನನಗೆ ಹೇಳಿದರು. ಮತ್ತು ವರ್ಕ್ಶಾಪು ಮತ್ತು ಸೇರ್ಕೊಂಡು ಮಾಡೋಣ ಹಾಗೀಗೆ ಅಂತ ಹೇಳಿದರು. ಅದು ಮತ್ತೆ ಅಷ್ಟೇ ಅದ್ರ ಮೇಲೆ ಮತ್ತೆ ನಾವಿಲ್ಲಿ ಒಟ್ಟಾಗಿದ್ದೀವಿ. ಸನಿಲ್ ಮತ್ತು ಇವರೆಲ್ಲ ಒಂದು ಡೈಲಾಗ್ ಕೊಟ್ಟಿದ್ದಾರೆ. ಮತ್ತು ಅವರ ಇವ್ರದ್ದು ಸನಿಲ್ ಮತ್ತು ಪ್ರಕಾಶ್ ಅಣ್ಣಂದು ಮಾರ್ಗದರ್ಶನ ಒಳ್ಳೆ ಇತ್ತು. ಅವ್ರಿಗೆ ಮತ್ತೊಮ್ಮೆ ಅವ್ರಿಗೆ ಕೂಡ ನಾನು ಧನ್ಯವಾದ ಹೇಳಲಿಕ್ಕೆ ಬಯಸ್ತೇನೆ. ಆ ಡೈಲಾಗ್ಸನ್ನು ಕರೆಕ್ಟಾಗಿ, ಆ ಡೈಲಾಗ್ಸ್ ಇಂಪಾರ್ಟೆಂಟ್ ಅಂತ ನಂಗೆ ಗೊತ್ತಾಗಿದ್ದು ಸಿನಿಮಾ ಆದಮೇಲೆ. ಸತ್ಯ ಹೇಳ್ತೀನಿ, ನನಗೆ ಆ ಈ ಡೈಲಾಗ್ಸ್ ಇಷ್ಟು ಇಂಪಾರ್ಟೆಂಟ್ ಇದೆ ಅಂತೇಳಿ ಗೊತ್ತಾಗಿದ್ದು ನಾನು ಸಿನಿಮಾ ನೋಡಿದ ಮೇಲೆ. ಕೆಲವೊಂದು ಸೀನ್ಗಳು ನನ್ನ ಇದರಲ್ಲಿ ಏನೆಲ್ಲ ಆಗಿ ಹೋಗಿದೆ ನನಗೆ ಗೊತ್ತಿಲ್ಲ, ಯಾಕಂದರೆ ನಾನು ಆ ಫೇಲಿಗೆ ಹೋಗಿದ್ದೆ ಸರ್. ನಾನು ಒಬ್ಬ ಕಲಾವಿದನಾಗಿ ಆ ಫೇಲಿಗೆ ಹೋಗಿಬಿಟ್ಟಿಗೆ ಅದು ಬಹುಶಃ ಈ ಥರ ರಿಸಲ್ಟ್ ಕೊಟ್ಟಿರ್ಬೋದು. ನಾನು ಇಡೀ ತಂಡಕ್ಕೆ ನಾನು ಹೇಳ್ತೇನೆ, ಯಾಕಂತಂದರೆ ಎಲ್ಲರದ್ದು ವರ್ಕ್ ಇದೆ ಅಲ್ಲಿ. ಸೆಟ್ಟಿನವ್ರು ಇರ್ಬೋದು, ಪ್ರೊಡಕ್ಷನ್ ಇರ್ಬೋದು, ಕ್ಯಾಮ್ರಾಮ್ಯಾನ್ಸ್ ಇರ್ಬೋದು, ಎಲ್ಲರದ್ದು ಇರ್ತಲ್ಲ ಸರ್. ಯಾರು ಒಬ್ಬನಿಂದ ಆಗೋದಿಲ್ಲ ಅಲ್ವಾ? ಅದು ಒಂದಂದರೆ ಇನ್ನೂ ಒಂದು ಅದ್ಭುತ ಅಂದರೆ ಸೋರೊಟ್ಟಿಗೆ ನಾನು ಮಾಡಿದ್ದಲ್ಲ. ಸರೊಟ್ಟಿಗೆ ಮಾಡಿದ ಪಾತ್ರ ಅನ್ನುವಾಗ ಸ್ವಲ್ಪ ಒಳಗಡೆ ಆ ಒಂದು ಭಯ ಇರ್ತದೆ. ನಾನು ಅವರು ಒಟ್ಟಿಗೆ ಕೂತಿದ್ದೀನಿ, ಅದ್ಭುತ ನಿರ್ದೇಶಕರು, ಅವರು ಒಂಥರ ಅವ್ರ ಸಿನಿಮಾ ಹಾಗೆ ಇದಂತೇಳಿಯಲ್ಲ. ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಇರ್ಬೋದು, ರಿಕ್ಕಿ ಇರ್ಬೋದು, ಕಿರಿಕ್ ಪಾರ್ಟಿ ಇರ್ಬೋದು, ಅವರೆಲ್ಲ ಸಿನಿಮಾಗಳು ಹಾಗೆ ಒಂದೊಂಥರ. ರಿಷಬ್ ಅಣ್ಣಂದು ಎಲ್ಲ ಒಂಥರ ಇರ್ತಾರೆ, ರಕ್ಷಿತ್ ಅಣ್ಣ ಅವರೆಲ್ಲರದ್ದು ಅಷ್ಟೇ ಬಿಡಿ. ಅದಕ್ಕೆ ನಾನು ಹೇಳಿದೆ, ಅವರೊಟ್ಟಿಗೆಲ್ಲ ಕೂತ್ಕೊಳ್ಬೇಕಿದ್ರೆ ನನಗೆ ಒಂಥರ ಭಯ ಆಗಿತ್ತು. ಆದರೆ ಆ ಭಯವನ್ನು ಹೋಗಾಡಿಸಿದ್ದು ಎಲ್ಲ ಅವರೇ ಬಿಡಿ, ಅಷ್ಟೇ. ಸೊ ಆವಾಗಲೇ ನಿಮ್ಮ ಹತ್ರ ಒಂದು ಕೇಳಿದೆ ಸರ್, ಅಂದರೆ ಜನರಿಗೆ ಈ ಒಂದು ಪಾತ್ರನ ರಿಷಬ್ ಅವರು ಎಲ್ಲಿಂದ ಹುಡುಕಿದ್ರು ಅನ್ನೋ ಒಂದು ಪ್ರಶ್ನೆ ಇದೆ ಅಂತ ಹೇಳಿ. ನಮಗೂ ಕೂಡ ಗೊತ್ತಿಲ್ಲ ಸರ್, ನೀವು ನಿಜವಾಗ್ಲೂ ಕಲಾವಿದರ ಅಥವಾ ಇದು ಮೊದಲನೇ ಬಾರಿಗೆ ಬಣ್ಣ ಹಚ್ಚಿದ್ದ, ಈ ಹಿಂದೆ ಏನೇನು ಸಿನಿಮಾಗಳಲ್ಲಿ ನಟನೆ ಮಾಡಿದ್ದೀರಿ ಅಥವಾ ಇದು ನಿಮ್ಮ ಹೊಸ ಸಿನಿಮಾ? ಇಲ್ಲ ಸರ್, ನನಗೆ ಇದು ಬಣ್ಣ ಹಾಕಿದ್ದು ನಾನು ಹೊಸ್ತೇನಲ್ಲ. ನಾನು ಆ್ಯಕ್ಚುಲಿ ರಂಗಭೂಮಿಯಿಂದ ಬಂದವನು, ಹವ್ಯಾಸಿ ರಂಗಭೂಮಿಯಿಂದ ಬಂದವನು. ತದನಂತರ ಬಹುಶಃ ನಮ್ಮ ರಿಷಾಬ್ ಶೆಟ್ಟಿ ಅಂತ ಅವರು ದೊಡ್ಡ ಡೈರೆಕ್ಟ್ರು, ಇದು ಕಲಾತ್ಮಕ ನಾಟಕಗಳಲ್ಲಿ ರಂಗಭೂಮಿಯಲ್ಲಿ ಅವರೊಂದಿಗೆ ಬೆರೆತದ್ದು. ಲಾವಣ್ಯ ಬೈಂದೂರು ಇವರೊಟ್ಟಿಗೆಲ್ಲ ಕೆಲವೊಮ್ಮೆ ನಾವು ಆ ಸೌಂಡ್ ನಾನಂದರೆ ಈ ಹಿಂದೆ ನಾನು ಶಾಲೆ ಬಿಟ್ಟಾದಮೇಲೆ ಕೆಲವೊಂದು ಪ್ರವೃತ್ತಿ, ನನ್ನ ಕೆಲವು ಕೆಲಸ ಕಾರ್ಯಗಳೆಲ್ಲ ನನ್ನದು ಬಹುಶಃ ಸ್ವಲ್ಪ ತಾಂತ್ರಿಕತೆಡೆಗೆ ಹೋಯಿತು. ಅಂದರೆ ಸೌಂಡ್ ಸಿಸ್ಟಮ್ ಇತ್ತು ನಮ್ಮ ಕಾಲದಲ್ಲಿ ಸೌಂಡ್ ಸಿಸ್ಟಮ್ ನಿಮ್ಗೆ ಗೊತ್ತಿರ್ಬೋದು. ಅದಕ್ಕೆ ಆವಾಗ ಒಂದು ಮೈಕ್ ಅಂದರೆ ಆವಾಗ ಈ ಆ್ಯಂಪ್ಲಿಫರಲ್ಲಿ ಒಂದು 2-3 ಮೈಕ್ ಬರ್ತಿತ್ತು ಅಷ್ಟೇ ಮಾತಾಡಲಿಕ್ಕೆ, ಮತ್ತೇನಿಲ್ಲ. ಒಂದು ಬ್ಯಾಟ್ರಿ, ಆವಾಗ ಜನ್ರೇಟರ್ ಫೆಸಿಲಿಟಿ ಅಂಥದ್ದೇನಿಲ್ಲ ಆ ಕಾಲದಲ್ಲಿ. ಜನ್ರೇಟರ್ ಬ್ಯಾಟ್ರಿ ಡೌನ್ ಆದರೆ ನಮ್ಮದು ಎಂಥದ್ದು ಇಲ್ಲ, ಬೆಳಿಗ್ಗೆ ನಾವು ಡೌನ್ ಅಷ್ಟೇ, ಅಲ್ಲಿ ಏನೂ ಕೇಳೋದಿಲ್ಲ. ಈ ಥರ ಎಲ್ಲ ಇದ್ದಾಗ ನಾನು ನಾಟಕಕ್ಕೆಲ್ಲ ನಾವು ಸೌಂಡ್ ಸಿಸ್ಟಮ್ ಎಲ್ಲ ಸೆಟ್ ಮಾಡ್ತಿದ್ವಿ, ಯಕ್ಷಗಾನಕ್ಕೆ ಮಾಡ್ತಿದ್ದೀವಿ. ಆ ಟೈಮಲ್ಲಿ ಯಕ್ಷಗಾನ ಕೂಡ ನಮಗೆ ಒಂದು ಚಟ ಇತ್ತು. ಯಕ್ಷಗಾನದಲ್ಲಿ ಯಕ್ಷಗಾನ ವಿಷಯ ಮಾಡಿದ್ದು ಅನುಭವ ಇದೆ. ಆ ಥರ ಇದ್ದಿತ್ತು ನಮಗೆ. ಆ ಥರದಲ್ಲಿ ನಾನು ನಾಟಕಗಳು ಮಾಡ್ಕೊಂಬಂದು ನನ್ನ ತಂದೆ ಊರು ಬಾರ್ಕೂರು. ಆ್ಯಕ್ಚುಲಿ ನನ್ನ ತಂದೆ ಬಿ ಬೂದಕುಂದರ್ ಅಂತ, ಬೂದಕುಂದರ್ ಬಾರ್ಕೂರು, ಅದೊಂದು ಸಂಸ್ಥಾನ ಬಾರ್ಕೂರು. ಅಲ್ಲಿನವರು ನನ್ನ ತಂದೆ. ಅವರು ಕೂಡ ಹೇಳ್ಬೋದು ಅನಿಸುತ್ತೆ. ನಮ್ಮ ತಂದೆ ರಂಗಭೂಮಿ, ಅವರು ನಾಟರು. ನವಯುವಕ ಕಲಾಮಂಡಳಿ ಅಂತ ನಮ್ಮ ಊರಿನಲ್ಲಿ ಒಂದು ವರಂಬಳ್ಳಿ ಬ್ರಹ್ಮಾವರದ ಉಪ್ಪಿನಕೋಟೆಯಲ್ಲಿ ಅಂತೂ ಒಂದು ತಂಡ ಇತ್ತು. ಆವತ್ತು ನಮ್ಮ ತಂದೆ ಕಾಲದಲ್ಲಿ ನಾವೆಲ್ಲ ಚಿಕ್ಕವರು, ನಮಗೆಲ್ಲ ಆವಾಗ ನಾವು ನೋಡಿದ್ದೀವಿ ಎಲ್ಲ ಈ ನಾಟಕ ಸ್ಟೇಜ್ಗಳೆಲ್ಲ. ಆವಾಗ ಈ ಪ್ಲಾಟ್ಫಾರ್ಮ್ ಅಂತಲಿಲ್ಲ, ಎಲ್ಲ ಈ ಗೂಟಗಳನ್ನು ಹೊಡೆದ್ಬಿಟ್ಟು ಅದನ್ನೆಲ್ಲ ಏರಿಸ್ಬಿಟ್ಟು ಪ್ಲಾಟ್ಫಾರ್ಮ್ ಮಾಡಿ ಈ ಗ್ಯಾಸ್ ಲೈಟ್ಗಳನ್ನು ಯೂಸ್ ಮಾಡ್ಕೊತಿದ್ರು, ಪೆಟ್ರೋಮೆಕ್ಸ್
ಅದನ್ನು ಮೇಲೆ ಕೆಳಗೆ ಎಳೆಯೋದು, ಮತ್ತೆ ಅದು ಗಾಳಿ ಹಾಕಬೇಕಲ್ಲ, ಗಾಳಿ ಕಮ್ಮಿ ಆದಾಗ ಪಂಪ್ ಹಾಕಲಿಕ್ಕೆ. ಅವನ್ನು ನೋಡಿದ್ದು ನಾನು. ಪೌರಾಣಿಕ ನಾಟಕಗಳು ನಮ್ಮ ಪಪ್ಪಂದು ಶ್ರೀರಾಮ, ಶ್ರೀಕೃಷ್ಣ ಇವೆಲ್ಲ ಒಳ್ಳೆ ಮಾಡ್ತಿದ್ರು, ಚೆಂದ ಇದ್ದರು. ಆ ಪಾತ್ರವನ್ನೆಲ್ಲ ಮಾಡ್ತಿದ್ರು ಆವತ್ತು, ಅದೆಲ್ಲ ನೋಡ್ಕೊಂಬಂದಿದ್ದೀನಿ. ತನ್ಮಧ್ಯೆ ನನಗೆ ಅದನ್ನ ಬಣ್ಣ ಹಾಕ್ತೆ ಹೋದೆ, ಎಲ್ಲರೊಟ್ಟಿಗೂ ನನಗೂ ಒಂದು ಸ್ಟೇಜಿಗೆ ಬರಬೇಕು ಅಂತ ನಾಟಕದಲ್ಲಿ ಒಳ್ಳೊಳ್ಳೆ ಹವ್ಯಾಸ ಸಿಕ್ತು. ತಮಾಷೆ ಅಂದರೆ ನಾನು ಮಾಡ್ಕೊಂಬಂದು ಲೇಡೀಸ್ ರೋಲ್. ನಾನು ಸಿಕ್ಕದಿರುವಾಗ ಪಾತ್ರ ನಾಟಕದಲ್ಲಿ ಫುಲ್ ಲೇಡೀಸ್ ರೋಲ್. ಆವತ್ತು ರಂಗಭೂಮಿ ಇದರಲ್ಲಿರ್ಬೋದು, ಕಲಾತ್ಮಕ ಇರ್ಬೋದು, ಅಥವಾ ನಮ್ಮ ಕಮರ್ಷಿಯಲ್ ಡ್ರಾಮಾ ಇರ್ಬೋದು, ಯಾವುದರಲ್ಲಿ ಕೂಡ ನಾನು ಮಾಡ್ಕೊಬಂದಿದ್ದು ಲೇಡೀಸ್ ರೋಲ್. ಆವಾಗ ಒಳ್ಳೆ ಬೇಡಿಕೆ ಇತ್ತು ಬಿಡಿ. ಆವಾಗ ಸ್ವಲ್ಪ ಚಂದನೂ ಇದ್ದೆ ನಾನು, ಮತ್ತು ನನ್ನ ಇದು ಹಾಗೆ ಇತ್ತು. ಕೂಡ ಚಂದ ಇದ್ದೀರಿ. ಅಚ್ಚ, ಥ್ಯಾಂಕ್ ಯು. ಲುಕ್ಕು ಇದೆ. ಆ ಲುಕ್ಕಲ್ಲಿ ನನಗೆ ಆವತ್ತಾಯ್ತು. ಅದ್ರ ಮೇಲೆ ನಾನು ಈ ಪಾತ್ರಕ್ಕೆಲ್ಲ ಬಂದೆ. ನೀವು ಹೇಳಿದಾಗ ಬಣ್ಣ ನಾನಲ್ಲೇ ಹಚ್ಚಿದ್ದೀನಿ. ಆದರೆ ಸಿನಿಮಾಕ್ಕೆ ಅಂತ ಹೇಳಿದ್ರೆ ದೊಡ್ಡ ಬ್ಯಾನರ್ ಅಂತ ಹೇಳಿದ್ರೆ ಗುಲಾಬಿ ಟಾಕೀಸ್, ಅಲ್ಲಿ ನಾನು ಬಣ್ಣ ಹಚ್ಚಿದ್ದೆ. ಲೈಫ್ ಟರ್ನೇ. ನಾನು ಅವರು ಗಿರೀಶ್ ಕಾಸರಳ್ಳಿಯವ್ರ ಸಿನಿಮಾ ಅಂತ ಹೇಳಿದ ಮೇಲೆ ಎಲ್ಲೋ ನನಗೂ ಒಂಥರ ಅಲ್ಲೂ ನಗು ಬಂತು. ನಾವು ಆಡಿಷನ್ಗೆ ಹೋದಾಗ ನಾನು ಗಿಡ್ಡ ಏನಿಲ್ಲ, ಒಳ್ಳೆ ಪ್ಲೇ ಬಾಯ್ ಹಾಕೊಂಡಿದ್ದೆ, ಒಂಥರ ಅಮೂಲ್ ಬೇಬಿ ತಲ್. ಎಷ್ಟನೇ ವಯಸ್ಸಿಗೆ ಸರ್ ಅದು ಸಾಧಾರಣ ಅವರು ಈ ಸಿನಿಮಾ ಮೋಸ್ಟ್ಲಿ ನನ್ನ ಅನಿಸಿಕೆ 1990 ಯಾವಾಗ ಆಗಿದೆ ಈ ಸಿನಿಮಾ, 92 ಅದಿಂದ ಈ ಸಿನಿಮಾ ಆಗಿದಲ್ಲ, ಒಂದು 20 ದಿನ ಆಗಿರ್ಬೇಕು ನನಗೆ. ಉಮಾಶ್ರೀ ಮೇಡಮ್ ಮಾಡಿದ್ದೆ, ನನಗೆ ಇನ್ನೂ ಕರೆಕ್ಟಾಗಿ ಡೇಟ್ ನೆನಪಿಲ್ಲ. ನಾವು ಬೈಂದ್ರು ಆಡಿಷನ್ ಹೋದಾಗ ಸರ್ ಹೇಳಿದೆ, ಈ ಅಮೂಲ್ ಬಾವಿ ನನಗೆ ಬೇಡಪ್ಪ ಆದ್ರೆ. ನಂಗೆ ತುಂಬ ಬೇಜಾರಾಯಿತು. ಆದರೂ ಕೂಡ ಮಡಿಕಲ್ಲಿಗೆಲ್ಲ ಒಂದು 15 ದಿನ ಶೂಟಿಂಗ್ ಹೋದೆ ನೋಡಲಿಕ್ಕೆ. ಸಿನಿಮಾ ಮಾಡಬೇಕಂತ ಒಟ್ಟು 15 ದಿನ ಅಲ್ಲೇ ತಿರುಗಾಟಲ್ಲಿ, ಅಲ್ಲೇ ಅವರಲ್ಲಿ ಶೂಟಿಂಗ್ ನೋಡೋದು, ಅಲ್ಲೇ ಎಲ್ಲೋ ಊಟ ಕಾಪಿ. ಅವಾಗೆಲ್ಲ ಸ್ವಲ್ಪ ಫೈನಾನ್ಸೆಲ್ಲ ಪ್ರಾಬ್ಲಮ್ ಅಲ್ಲ. ಒಂದು ಸ್ಕೂಟ್ರ್ ಇತ್ತು, ಅದಕ್ಕೆ ಅರ್ಧ ಲೀಟ್ರ್ ಸೀಮೆ ಎಣ್ಣೆ, ಅರ್ಧ ಪೆಟ್ರೋಲ್ ಹಾಕೊಂಡು ಹೋಗೋದು ಅಲ್ಲಿವರೆಗೆ. ಬಡತನ ತುಂಬ ಕಷ್ಟ ಇತ್ತು. ಆ ಕಷ್ಟದಲ್ಲಿ ಅದನ್ನು ಆಸೆ. ಆದರೂ ಏನೋ ಗೊತ್ತಿಲ್ಲ, ಒಂದು 10 ದಿನದ ಮೇಲೆ ನಾನು ಹೊರಗಡೆನೇ ನೋಡ್ತಾನೆ ಇದ್ದೀನಿ. ಒಂದು ದಿವಸ ಸರ್ ಕರೆದ್ರು, ನೀವಲ್ವಾ ಕೇಳಿದ್ರು. ಹೌದು. ದಿನ ಬರ್ತಿದ್ರೆ ಇದನ್ನು ಮತ್ತೆ ಅವ್ರನ್ನ ಒಂದು ಸೇರಿಸ್ಕೊಳ್ರು ಬೋಟಿಗೆ ಫಿಶರ್ಮನ್ ಆಗಿ ಅಂತ ಹೇಳಿದ್ರು. ಎಲ್ಲಿಂದ ಎಷ್ಟು ಖುಷಿಯಾಗಿದೆ ಅಂತ ಹೇಳಿದ್ರು ನನಗೆ. ಅದು ಗಿರೀಶ್ ಕಾಸರಳ್ಳಿ ಕರೆದು ನನಗೆ ಸೇರಿಸ್ಕೊಂಡಿದ್ದು. ಏನೇ ಕೊಡಲಿ ಅವರು ಅಂತ ಹೋದೆ. ಫಿಶ್ ಬೋಟಲ್ಲೆಲ್ಲ ಪ್ರಥಮ ಕಡಲಲ್ಲೆಲ್ಲ ಶೂಟಿಂಗ್, ಅದೆಲ್ಲ ಒಂಥರ ಎಂಜಾಯ್ ಮಾಡಿದೆ. ಆಮೇಲೆ ಚಾಮುಂಡಿ ಸ್ಟುಡಿಯೋಗೆ ಡಬ್ಬಿಂಗ್ ಕರೆದ್ರು. ಡಬ್ಬಿಂಗ್ ಏನು ಗೊತ್ತಿಲ್ಲ ನನಗೆ ಅನುಭವ ಏನಿಲ್ಲ. ಎಲ್ಲ ಒಟ್ಟಾಗಿದೆ ಅಲ್ಲಿ ಒಳಗಡೆ ಬೆಂಗಳೂರಿಗೆ ಹೋದಾಗ. ನಾನು ಸ್ಕ್ರೀನ್ ನೋಡಿದಾಗ ಅಲ್ಲೆಲ್ಲ ಸ್ಟುಡಿಯೋ ಹೋದಾಗ ನೆನಪಾಗಿದ್ದು, ನಾವೆಲ್ಲ ಸಿಚ್ಕದಿರೋ ಸಿನಿಮಾ ನೋಡು, ಚಾಮುಂಡೇಶ್ವರಿ ಕಲರ್ ಲ್ಯಾಬ್, ಆ ಬ್ಲ್ಯಾಕ್ ಆ್ಯಂಡ್ ಟಿ ವಿಲೆಲ್ಲ ಕೆಳಗೆ ಬರ್ತದಲ್ಲ ಫಿಲ್ಮಲ್ಲಿ, ನಾವು ನೋಡಿದ್ದಲ್ಲಿ ಚಾಮುಂಡೇಶ್ವರಿ ಕಲರ್ ಲ್ಯಾಬ್ ಸ್ಟುಡಿಯೋ ಅಂತೇಳಿ. ನಾನು ಇಲ್ಲಿ ಒಳಗಿದ್ದೇನೆ ಈ ಸ್ಟುಡಿಯೋ ಒಳಗೆ. ಆವತ್ತು ಅನಿಸಿದ್ದೆ ನನಗೆ ಬೆಂಗಳೂರಿನಲ್ಲಿ. ಅಲ್ಲಿ ಕಡೆಗೆ ಗೊತ್ತಾಯ್ತೇನೋ ಸರಿಗೆ, ಸರ್ ನಮಗೆ ಕಾಣಿಸೋದಿಲ್ಲ, ಅವ್ರಿಗೆ ಗೊತ್ತಾಯ್ತೇನೋ. ಸ್ವಲ್ಪ ಡಿಸ್ಟರ್ಬ್ ಆಗಿದ್ರಲ್ಲ, ನೀವು ರೆಸ್ಟ್ ರೂಮಿಗೆ ಹೋಗಿ ಅಂತ ಹೇಳಿದರು. ರೆಸ್ಟ್ ರೂಮಿಗೆ ಹೋಗಿ ಮತ್ತೆ ಒಳಗೋಗಿ ಮತ್ತೆಲ್ಲ ನೀರೆಲ್ಲ ಕುಡಿದು ಮತ್ತೆಲ್ಲ ರೆಸ್ಟ್ ಆಗಿ ಒಳಗೆ ಬಂದು ಮತ್ತೆ ಸ್ಟಾರ್ಟ್ ಮಾಡಿದೆ. ಆಮೇಲೆ ಸರಿಗೆ ಏನು ಅನಿಸ್ತು, ಒಂದು 2-3 ವಯಸ್ಸು 3 ಜನರಿಗೆ ಕೊಟ್ಟೆ, ನನಗಲ್ಲದೆ ಮತ್ತೊಂದು 3 ಜನರಿಗೆ ಕೊಟ್ಟೆ ಅಲ್ಲಿ. ಅದೊಂದು ನನ್ನ ಹೊಸ ಅನುಭವ. ಅದು ಏನಾಯ್ತಂದರೆ ಇಲ್ಲಿ ಒಂಚೂರು ತಾಳಿತಂತಿದೆ, ನಾನು ಅದ್ರ ಬಗ್ಗೆ ಹೇಳ್ತೀನಿ. ಆಮೇಲೆ ಕೋಳಿತಾಳ್ ಅಂತ ಸಿನಿಮಾ ಆಯಿತು ಅಭಿಲೇಷ್ ಶೆಟ್ಟಿದು ಮೊನ್ನೆ. ಕಾಂತಾರ ಸಿನಿಮಾನ ಒಂದು ಯಶಸ್ವಿ ಸರ್, ಎಲ್ಲ ಕಡೆ ನನಗಂತೂ ಯಶಸ್ವಿ, ಇದರಲ್ಲೂ ಪಾತ್ರದಲ್ಲೂ ಯಶಸ್ವಿ. ಆ ಟೈಮಲ್ಲಿ ನನಗೆಲ್ಲ ಕೆಲವೊಂದು ಅವಕಾಶಗಳು, ಗುಡ್ ನ್ಯೂಸ್ಗಳು. ಕೋಳಿತಾಳ್ ಸಿನಿಮಾ ಮಾಡಿದ್ನಾ, ಎಲ್ಲ ಕಡೆ ಹೋಗಿದೆ. ನ್ಯೂಯಾರ್ಕ್, ಜರ್ಮನ್, ಮುಂಬೈ ಫೆಸ್ಟಿವಲ್, ಶ್ರೀಲಂಕಾ, ಪ್ರತಿ ಒಂದು ಕಡೆ ಹೋಗಿದೆ ಹೊರ ದೇಶದಲ್ಲಿ. ಎಲ್ಲ ಸಿನಿಮಾಗೆ ಪ್ರಶಸ್ತಿಗಳು ಬಂದಿವೆ. ಬಟ್ ಅಭಿಲಾಷ್ ಶೆಟ್ಟಿ ಅವರು ಹೆಂಗೆ ನಿಮ್ಮ ಹಾಗೆ ಅವ್ರು ಹೇಳಿದರು, ಅವಾರ್ಡ್ ನಿಮ್ಗೆ ಬರಬೇಕಿತ್ತು ಪ್ರಭಾಕರ್ ಸರ್, ಅದು ಬರೋಲ್ಲ, ಬೇರೆ ತಾಂತ್ರಿಕತೆ ಅದು ಹೇಳಲಿಲ್ಲ ಅವ್ರು ಏನಂತ. ಆದರೆ ಒಂದು ಕಡೆಯಲ್ಲಿ ನಿಮ್ಗೆ ಬಂದೇ ಬರುತ್ತೆ ಅಂತ ಹೇಳಿದರು. ಲಾಸ್ಟ್ ಫೆಸ್ಟಿವಲ್ ಕೆನಡಾ, ಓಫೋ ಆ ಓಫೋ ಅಲ್ಲಿ ನನಗೆ ಬೆಸ್ಟ್ ಆ್ಯಕ್ಟರ್ ನನ್ನ ಮೇಡಮ್, ನನ್ನ ಮಿಸ್ಸಸ್ ಮಾಡಿದ್ದು ರಾಧಾ ರಾಮಚಂದ್ರ ಮೇಡಮ್, ಬ್ಯಾಂಗ್ಳೂರು. ಏನು ಖುಷಿ ಅದು ಕಾಂತಾರ ಶೂಟಿಂಗ್ ನಮ್ಮಲ್ಲಿ. ಸರ್ ನೋಡಿದ್ದಾರೆ ಸಿನಿಮಾ, ನಮ್ಮ ಸರ್ ನೋಡಿದ್ದಾರೆ, ರಿಷಬ್ ಸರ್ ನೋಡಿದ್ದಾರೆ, ಖುಷಿ ಪಟ್ಟಿದ್ದಾರೆ. ಅಭಿಲಾಷ್ ಶೆಟ್ಟಿ ಅವರಿಗೆ ಇದು ಮಾಡಿದ್ದಾರೆ. ಮೂಡಬಿದ್ರೆ ಆಳ್ವಾಸ್ ಕಾಲೇಜಲ್ಲಿ ನಾನು ಯಾವತ್ತೂ ಮಾಡಿದ್ದು ಅಜ್ಜಿ ಮನೆ, ರಾಘವೇಂದ್ರ ಸಿರಿಯಾರ ಅಂತ ನಿರ್ದೇಶಕರು. ಅಜ್ಜಿ ಮನೆ, ಅದಕ್ಕೆ ರಾಷ್ಟ್ರ ಪ್ರಶಸ್ತಿ ಸಿನಿಮಾಕ್ಕೆ. ಡಬಲ್ ಧಮಾಕ. ಅದ್ರ ಮೇಲೆ ಸ್ವಲ್ಪ ಟೈಮ್ ಬಿಟ್ಟು ನೋಡ್ತೀನಿ, ನಮ್ಮನೆ ಅಂತ ಒಂದು ನಾನು ಕಿರುಚಿತ್ರ ಮಾಡಿದ್ದೆ. ಇದೆಲ್ಲ ಹಿಂದಾಗಿದ್ದು ಕೊಲ್ಲೂರಿನಲ್ಲಿ, ಸಂಪತ್ ಕನ್ನಂಗೆ, ಬೆಂಗಳೂರಿನಲ್ಲಿರೋದು ನಿಮ್ಮಾಗೆ ಅವರು, ಯಂಗ್ಸ್ಟಾರ್. ರಾಜ್ಯ ಪ್ರಶಸ್ತಿ ಆ ಸಿನಿಮಾಕ್ಕೆ. ಹ್ಯಾಟ್ರಿಕ್ ಅಲ್ಲಿ ಹ್ಯಾಟ್ರಿಕ್ ಬಿಡಿ, ಇಲ್ಲಿ ಹ್ಯಾಟ್ರಿಕ್ ತಗೊಳ್ಳಿ ನೀವು. ಗುಲಾಬಿ ಟಾಕೀಸ್ ಅವಾರ್ಡು ಚಿತ್ರಕ್ಕೆ ಬಿಡಿ, ನಮಗೆ ಬಂದಾಗೆ, ಅದು ಸಿನಿಮಾಕ್ಕೆ ಬಂದರೆ ನಮಗೆ ಬಂದಾಗೆ. ಅದರ ನಂತರ ರಕ್ಷಿತ್ ಶೆಟ್ಟಿ ಉಳಿದವರು ಕಂಡಂತೆ ಹ್ಯಾಟ್ರಿಕ್ಕು. ಕೋಟಿ ಚೆನ್ನೈ ಆನಂದ್ ಪಿ ರಾಜಿಯವರ ಸಿನಿಮಾಕ್ಕೆ ಅವಾರ್ಡ್ ಬಂತು, ಅಲ್ಲಿ ಹ್ಯಾಟ್ರಿಕ್. ಒಂದು ಲೈನಲ್ಲಿ ನಾನು ಲೈನ್ ಹೋಗಿದ್ದದೇ 3 ಸಿನಿಮಾದಲ್ಲೂ ಮಾಡಿದ್ವಿ. ಅದೊಂದು ಹ್ಯಾಟ್ರಿಕ್ ಅಲ್ಲ ಸರ್, ಖುಷಿಯಾಗುತ್ತೆ. ಆಮೇಲೆ ಸುಮಾರು ಎಲ್ಲ
ನಮ್ಮ ಮೂಕಜ್ಜಿ ಕನಸುಗಳು ಗೊತ್ತದ ಶೇಷಾದ್ರಿ ಸರ್, ಅದರಲ್ಲಿ ನನ್ನ ಹಣ್ಣು ಪಾತ್ರ, ಒಂದು ಹಣ್ಣು ಪಾತ್ರ ಕೊಟ್ಟಿದ್ದಾರೆ. ಅದು ಬೇಡಿ ಅವರು ಅವಾರ್ಡ್ ತೊಗೊಂಡು ತೆಗ್ತಾರೆ. ಅವರು 9 ರಾಷ್ಟ್ರ ಪ್ರಶಸ್ತಿ ತಗೊಂಡವರು, ಪಿ ಶೇಷಾದ್ರಿ ಸರ್. ಕಡೆಗೆ ಮೊನ್ನೆ ಜಿ ಮೂರ್ತಿ ಸರ್ ನಿಧನರಾದರು, ಅವರು ಕೂಡ ದೊಡ್ಡ ಡೈರೆಕ್ಟ್ರು. ಅವರದ್ದು ವೈಷ್ಣವಿ ಮಾಡಿದೆ. ನೆಕ್ಸ್ಟಿಗೆ ಸುಗಂಧಿ ಮೊನ್ನೆ ರಿಲೀಸ್ ಆಯಿತು. ಸುಗಂಧಿ ವಿನಯ್ ಪ್ರಸಾದ್ ಮೇಡಮ್, ವೈಷ್ಣವಿಯಲ್ಲಿ ಕೂಡ ವಿನಯ್ ಪ್ರಸಾದ್ ಮೇಡಮ್. ಅದರಲ್ಲಿ ಉಮೇಶ್ ಪ್ರಭು, ಶ್ರೀನಿವಾಸ್ ಪ್ರಭು, ನಾನು ರಮೇಶ್ ಭಟ್ ಎಲ್ಲ ಒಟ್ಟಿಗೆ ಇದೆ ವೈಷ್ಣವಿಯಲ್ಲಿ. ನನಗೆ ಕಲಾತ್ಮಕ ಅಂದರೆ ಭಾರಿ ಇಷ್ಟ. ಗಿರೀಶ್ ಕಾಸರವರ ಮಗಳು ಹರಿಕಥಾ ಪ್ರಸಂಗ, ಅದಕ್ಕೂ ಅವಾರ್ಡ್ ಬಂತು ಸಿನಿಮಾಕ್ಕೆ. ಅದರಲ್ಲಿ ನಾನು ಇದೇ ಕೋಲ ಕೊಟ್ಟು ಪಾತ್ರ ಮಾಡಿದ್ದೇನೆ ನಾನು. ಆ ಹರಿಕಥಾ ಪ್ರಸಂಗದಲ್ಲಿ ಕೋಲಕ್ಕೆ ಅದೆಲ್ಲ ಕಟ್ಟಿ ರೆಡಿ ಮಾಡಿ ಕೊಡ್ತೀವಲ್ಲ ನಾವು, ಅದನ್ನೆಲ್ಲ ಪಾತ್ರ ಮಾಡಿ. ಹೌದು, ಎಲ್ಲ ಒಂಥರ ಖುಷಿ ಇದ್ದಾರೆ, ತುಂಬ ಖುಷಿ. ನನಗನ್ಸುತ್ತೆ ಕಮರ್ಷಿಯಲ್ ಸಿನಿಮಾಗಳು ಇದು ನೋಡಿ, ಇದು ನಿಜವಾಗಿ ಕಲಾತ್ಮಕ ಸಿನಿಮಾವೇ ಇದು ಕಾಂತಾರ. ಕಾಂತಾರ ಅಂದರೆ ಅವ್ರು ಯಾರು ಬೇಕಾದ್ರೆ ಕಮರ್ಷಿಯಲ್ ಮೈಂಡಲ್ಲಿ ನೋಡಿ, ನಾನು ಕಲಾತ್ಮಕವಾಗಿಯೇ ನೋಡೋದು ಆ ಸಿನಿಮಾವನ್ನು. ಅದೊಂದು ಕೆಳಗೊಂದು ಕೊಟ್ಟಿದ್ದಾರೆ ದಂತಕಥೆನೇ, ಅದು ದಂತಕಥೆನೇ ಸರ್. ಅದು ಸಿನಿಮಾ ನೋಡುವಾಗ ಬಿಡಿ ಸರ್, ಶೂಟಿಂಗ್ ಟೈಮಲ್ಲಿ ಒಂದೊಂದು ಕಡೆ ಕೂಡ ರೋಮ ಹೇಳ್ತಿತ್ತು. ನಮಗೆ ಅದು ಆ ನಿದ್ರೆ 3-4 ಗಂಟೆ ಹೊತ್ತು ನಮಗೆ ನಿದ್ರೆ ಬರೋ ಟೈಮ್ ಆದರೂ ಕೂಡ ನಮ್ಗೆ ಇದೇ ಇರಲಿಲ್ಲ, ನಿದ್ದೆ ಪ್ರಶ್ನೆ ಇಲ್ಲ. ನಮ್ಮ ರಿಷಬ್ ಸರ್ ಅದು ಕೊಡುವಂಥ ಇದು ಆ ಪಾತ್ರಕ್ಕೆ ಕೊಡುವಂಥ ರೋಮ ಹೇಳ್ತದೆ ನನಗಂತೂ. ನನಗೆ ಆ ಏಜಲ್ಲಿ ಕೂಡ ನಾನು ಆ ನಗುವಲ್ಲಿ ಇದರಲ್ಲೆಲ್ಲ ಸರ್ಪ್ರೈಸ್ ಆಗಿ ನಮ್ಮ ಕಲಾವಿದರೊಟ್ಟಿಗೆ ನನ್ನ ಕಲಾವಿದರೊಟ್ಟಿಗೆ ಎಷ್ಟೋ ಸರಿ ಎಲ್ಲ ಹೀಗೆ ಮಾತುಕತೆಯಲ್ಲಿ ಸುಮ್ಮನೆ ಟೈಮ್ ಪಾಸ್ ಮಾತಾಡಿದುಂಟು. ಈ ಸಿನಿಮಾ ಎಲ್ಲೋ ಹೋಗ್ತದೆ ಅಂತೇಳಿ ಹೀಗೆಲ್ಲ ಹೇಳಿದುಂಟು ನಾನು ಕುಂದಾಪುರ ಭಾಷೆಯಲ್ಲಿ. ನಿಜವಾಗಿ ನಾವು ಕೆಲವು ಸರಿ ಕುಂದಾಪುರ ಭಾಷೆನ ಅಲ್ಲಿ ಬಳಸ್ಕೊಳ್ತೇವೆ. ಅಲ್ಲ ಮರೆಯ ಅಂತ ಮರೆಯ ಕಂಡಪಟ್ಟಿ ಅಂತ ಸಿನಿಮಾ ಅಂತ ಸರ್ ಅದ್ಭುತ ಅಭಿನಯ, ಹೀಗೆಲ್ಲ ಕೈ ಬಾಯಿಗೆಲ್ಲ ಕೊಟ್ಟಿದ್ದು, ಈ ಥರ ಎಲ್ಲ ಮಾಡಿದ್ದುಂಟು ನಾವು. ನಿಜವಾಗಿ ಆಶ್ಚರ್ಯಚಕಿತ ಅಂದರೆ ಸರ್ ಈಗ ಆ ಕ್ಲೈಮ್ಯಾಕ್ಸ್ ಏನು ಬಿಡಿ ಎಲ್ಲ ಇವತ್ತು ರೆಕಾರ್ಡ್ ಆಗಿದೆ ಸಿನಿಮಾದಲ್ಲಿ. ಆದರೆ ಇವರು ಎಲ್ಲ ಸಿನಿಮಾದಲ್ಲಿ ನೋಡಿದ್ದು, ನಮಗೆ ನಿಜವಾಗಿ ಅಲ್ಲಿ ರಿಯಾಲಿಟಿ ನೋಡುವಾಗ ಹೇಗಿರ್ಬೋದು ಸರ್, ನಮಗೆ ಏನಾಗಿರ್ಬೋದು ಅದೆಲ್ಲ ಸೀನ್ ನನಗೆ ಇಲ್ಲಿ ಹೇಳೋದಿಲ್ಲ. ಅದಕ್ಕೆ ನಾವು ಯಾಕಂದ್ರೆ ಸಿನಿಮಾ ನೋಡಿದ್ದವ್ರು ತುಂಬ ಜನ ಇದ್ದಾರೆ. ಸಿನಿಮಾ ನೋಡಬೇಕು, ನಾನು ಅದನ್ನೇ ಆವಾಗಿಂದ ಹೇಳ್ತಾಯಿದ್ದೀನಿ, ಯಾರು ಮೊಬೈಲಲ್ಲಿ ನೋಡಬೇಡಿ, ಎಲ್ಲರೂ ಥಿಯೇಟ್ರಿಗೆ ಹೋಗಿ ನೋಡಿ ಅಂತ. ಅಷ್ಟು ಏನು ಸರ್, ಇವತ್ತು ಮುಂಬೈಯಲ್ಲಿ ಕನ್ನಡ ಇದ್ದಿತ್ತ ಸರ್, ಮರಾಠ ಮಂದಿರ ಅಲ್ಲಿಲ್ಲಲ್ಲ. ನಾನೀಗ 83, 86 ಬಾಂಬೆ ಹೋಗಿದ್ದೆ, ಆವಾಗ ಮರಾಠ ಮಂದಿರ ಎಲ್ಲಿದೆ ಕನ್ನಡ ಸರ್. ಇವತ್ತು ಆ ಥಿಯೇಟ್ರ್ಗಳೆಲ್ಲ ನಿಮ್ಮ ಅಲಂಕಾರ ತಗೊಳ್ಳಿ, ಉಡುಪಿ ಅಲಂಕಾರ ತಗೊಳ್ಳಿ, ಹಬ್ಬ ನಮ್ಮ ಊರು ಥಿಯೇಟ್ರು ಅಲಂಕಾರ ಎಲ್ಲಾಗಿದೆ ಚಿತ್ರಮಂದಿರ. ಬಹುಶಃ ಎಲ್ಲೋ ನನಗೆ ಕೆಲವೆಲ್ಲ ಈ ರಾಜ್ಕುಮಾರ್ ಸರ್ ಆ ಟೈಮಲ್ಲಿ ಬಂಗಾರದ ಮನುಷ್ಯ ಇಂಥ ಹಳೆ ಚಿತ್ರಗಳಲ್ಲಿ ನೆನಪಾಗ್ತಾಯಿದೆ. ಆ ರೇಂಜಿಗೆ ಬಂದುಬಿಟ್ಟಿದೆ ಸರ್ ಈಗ ಥಿಯೇಟ್ರುಗಳು. ನಮ್ಮ ಕಡೆ ಮಲೆನಾಡಿದು ಕೊಪ್ಪ, ತೀರ್ಥಹಳ್ಳಿ ಥಿಯೇಟ್ರೆಲ್ಲ ನಿಮಗೆಲ್ಲ ಜಿ ಯಾವ ಎಲ್ಲಿದೆ ಜನ 25-30 ಆಗೋಲ್ಲ ಅಂತ ಕೇಳಿದ್ದೀನಿ ನಾನು ಕೆಲವು ಸಿನಿಮಾಕ್ಕೆಲ್ಲ. ಇವತ್ತು ಕ್ಯೂ ಅಂತೆ ಸರ್, ಅಲ್ಲಿ ನೋಡಿ ಅಂತ ನಮ್ಮ ರಿಲೇಷನ್ಗೆಲ್ಲ ಹೇಳಿದರೆ ಇಲ್ಲ. ಮಾತು ಬಂತು, ಎಷ್ಟೋ ವರ್ಷದ ನಂತರ ಬ್ಲ್ಯಾಕ್ ಟಿಕೆಟ್ ಮಾಡ್ತಾ ಇದ್ದಾರೆ. ಇರ್ಬೋದು ಸರ್, 100% ಇರ್ಬೋದು ಡಿಜಿಟಲ್ ಯುಗದಲ್ಲಿ ಸರ್. ಇಲ್ಲೂ ಆಗ್ತಿದೆ ಈಗ ಬಹುಶಃ, ನನಗೆ ಗೊತ್ತಿಲ್ಲ, ಅಲ್ಲಿ ನಾನು ಹೇಳಬಾರ್ದು, ಯಾರ ಮೇಲೆ ಅಪೋಸ್ ಆಗ್ಬೋದು. ಇಲ್ಲೂ ಕೆಳಗಡೆ ಆಗ್ತಿದೆ ಬಹುಶಃ. ಎಲ್ಲೋ ಒಂದು 50 ಟಿಕೆಟನ್ನು ಈಗ ಬುಕ್ ಮೈ ಶೋ ಅಲ್ಲಿ ತಗೊಂಡ್ಬಿಟ್ಟು ಸಾಕಲ್ಲ ಸರ್, ಅವ್ರಿಗೆ ಒಂದು 10 ರೂಪಾಯಿ ಸಿಕ್ಕಿದೆ. ನೆನಪಿದೆಯೇ ನಿಮಗೆ? ಮೊದಲು ಅದೇ ಬಂಗಾರದ ಮನುಷ್ಯ ಆಗಿರ್ಬೋದು, ಸಾಕಷ್ಟು ಈ ಯಜಮಾನ ಸಿನಿಮಾ ಬಂದಾಗಲೂ ಒಂದು ಮಾತಿತ್ತು, ಬ್ಲ್ಯಾಕ್ ಟಿಕೆಟ್ ಮಾರೋನು ಈ ಸಿನಿಮಾ ಥಿಯೇಟ್ರಿಂದ ಹೊರಗೆ ಹೋಗೋ ಹೊತ್ತಿಗೆ ಮನೆ ಕಟ್ಟಿದ್ದ, ಒಂದು ಗಾಡಿ ತಗೊಂಡಿದ್ದ ಅಂತ. ಆ ಒಂದು ಇದು ರಿಪೀಟ್ ಆಗಬಹುದಾ? ಬೆಂಗಳೂರಿನಲ್ಲಿ ಹೆಸರು ತಗೊಂಡವರಿದ್ರೆ ಆ ವ್ಯಕ್ತಿಗಳ ಹೆಸರೆಲ್ಲ ಬೇಡ ಇಲ್ಲೀಗ. ಬೆಂಗಳೂರಿನಲ್ಲಿ ಅದನ್ನು ಹೆಸರು ತಗೊಂಡವರೇ ಇದ್ದಾರೆ ಕೆಲವರೆಲ್ಲ, ಯಾಕೆ ಸುಮ್ಮನೆ ಅದನ್ನು ನಾವು ಇಲ್ಲಿ ಹೇಳಬೇಕು, ಇದ್ದಾರೆ. ಅದರಲ್ಲಿ ಜೀವನ ಮಾಡಿದವರಿದ್ದಾರೆ, ತುಂಬ ಜನ ಜೀವನ ಮಾಡಿದ್ದಾರೆ. ಥಿಯೇಟ್ರ್ ಬಾಗಿಲಲ್ಲೇ ರಾತ್ರಿನೇ ಅಲ್ಲೇ ನೈಟ್ ಕಳೆದ್ಬಿಟ್ಟು ಬೆಳಗ್ಗೆನೇ ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ಟು ಅಲ್ಲೇ ಉದ್ಯೋಗ ಮಾಡಿದವರಿದ್ದಾರೆ ಸರ್. ಅದು ಅವರಿಗೆಲ್ಲ ಆವಾಗ ನಿರಾಶೆ ಆಗಿದೆ ಈ ಕಾಲದಲ್ಲೆಲ್ಲ. ಇವಾಗ ಮತ್ತೆ ನೀವು ಹೇಳಿದಾಗ ಎದ್ದಿರ್ಬೋದು, ಗೊತ್ತಿಲ್ಲ ನನಗೆ, ಕೆಲವೆಲ್ಲ ಎದ್ದಿರ್ಬೋದು. ಕೆಲವರೆಲ್ಲ ಏನು ಮಾಡಿರ್ತಾರೆ, ಏನೇ ಆಗಲಿ ನಾನು ಹೊಟ್ಟೆ ಪಾಡಿಗೆ 50 ರೂಪಾಯಿ ಸಿಗುತ್ತಂತ ಬಹುಶಃ ಈ ಟಿಕೆಟನ್ನು ತೆಗೆದು ಅವ್ರಿಗೆ ಕೊಟ್ಟು ಮತ್ತೆ ನಾನು ನೋಡ್ಬೋದು ಅಂತ ಹೋದವರು ಇರ್ಬೋದು. ಇನ್ನು ಕೆಲವರೆಲ್ಲ ಇನ್ನೊಂದು ಕೇಳಿದೆ ನಾನು, ಉಡುಪಿ ಆಗಿದ್ದಂತೆ ನನ್ನ ಸ್ನೇಹಿತರು ಯಾರು ಒಬ್ಬರು ಹೇಳಿದರು, ಹಣ ತೊಗೊಂಡು ಬಂದಿದ್ರಂತೆ, ಪಾಪ ಕ್ಯೂವಲ್ಲಿ ನಿಂತು ಟಿಕೆಟ್ ಸಿಕ್ಕಿದೆ, ಹಾಕಿ ಆ ಹಣ ಎಲ್ಲ ಖಾಲಿಯಾಗಿ ಪಾಪ ಅವ್ರ ಹತ್ರ ಹೇಳಿದ್ರಂತೆ, ನಾವು ಊರಿಗೆ ಹೋಗಿ ಕಳಿಸ್ತೀನಿ, ಊರಿಗೆ ಹೋಗ್ಲಿಕ್ಕೂ ದುಡ್ಡಿಲ್ಲ, ಒಂದು ಸಿನಿಮಾವು ನೋಡಲಿಲ್ಲ ಸರ್ ಅಂತ. ಕಡೆ ನೀನು ಸಿನಿಮಾನ ನೋಡ್ಕೊಂಡು ಊಟ ನೋಡ್ಕೊಂಡು ಊರಿಗೆ ಹೋಗಂತ ಒಬ್ಬರು ಹಣ ಕೊಟ್ಟಿದ್ದಾರಂತೆ ಅವನಿಗೆ. ಆದರೂ ಸಿನಿಮಾ ಓದಿದ್ದು ಕನ್ನಡ, ಅದು ಸರ್ ಫಸ್ಟ್ ಪ್ರಥಮವಾಗಿ ಕನ್ನಡದಲ್ಲೇ ಬಿಟ್ರಲ್ಲ, ರೆಕಾರ್ಡ್ ಸರ್, ಅದು ರೆಕಾರ್ಡ್ ಸರ್. ಸಿನಿಮಾದಲ್ಲಿ ತಮ್ಮ ಪಾತ್ರವನ್ನು ನೋಡಿದಾಗ ಎಲ್ಲರಿಗೂ ಒಂದು ಆಶ್ಚರ್ಯ ಆಗುತ್ತೆ, ಬಿಳಿ ಗಡ್ಡ, ಬಿಳಿ ಕೂದಲು. ಈ ಕಲಾವಿದರಿಗೆ ಎಷ್ಟು ಪ್ರಾಯ ಆಗಿರಬಹುದು ಅಂದಾಜು ಅಂತ ನೀವೇ ಹೇಳಿ ಸರ್, ನಾನು ನೋಡಿ ನನಗೆ ಇಷ್ಟ ಆಗಿರ್ಬೋದು ಈಗ ಒಂದು 55 50-55 ಸಾಧಾರಣ ದಾಟಿದ್ದೀನಿ, ಅದಕ್ಕೆ ದಾಟಿದ್ದೀನಿ, ಪ್ರಾಯ ಹೇಳಲಿಕ್ಕೆ ಏನಿದಿಲ್ಲ,
ಅಂತೂ 60 ಹತ್ರ ಹೋಗ್ತಾ ಇದ್ದೀನಿ, ಹೋಗಿಲ್ಲ. ಆದರೆ ನನಗೆ ನಾನು ಅದರಲ್ಲಿ ಇಲ್ಲ. ನಾನಂತರ ಎಲ್ಲರೊಟ್ಟಿಗೆ ಬರಿತೀನಿ, ಎಲ್ಲರೊಟ್ಟಿಗೂ ಇದು ಮಾಡ್ತೀನಿ. ಅಲ್ಲ, ನನಗೆ ಪುನಃ ಮತ್ತೆ ತಂದೆ ತಾಯಿ ಭೇಟಿಗೆ ಬರ್ತೀನಿ. ಯಾಕಂದ್ರೆ ನನ್ನ ತಂದೆ ತಾಯಿ ನನಗೆ ಆ ಥರ ಇದು ಮಾಡಲಿಲ್ಲ. ನಾನು ಬೆಳೆಸುವಾಗಲೇ ನಾವು ಪ್ರೈಮರಿ ಶಾಲೆಯಲ್ಲಿ ಕಲ್ತವರು, ಕಷ್ಟದಲ್ಲಿ ಊಟಕ್ಕೆಲ್ಲ ಕಷ್ಟ ಇತ್ತು. ನಾವೆಲ್ಲ ಫೀಲ್ಡಲ್ಲೂ ಮಾಡ್ಕೊಂಡಿದ್ದವರು, ನಾನೆಲ್ಲ ಫೀಲ್ಡಲ್ಲೂ ಇದ್ದಿದ್ದೆ ಆವತ್ತು, ಎಲ್ಲ ಕೆಲಸವನ್ನು ಮಾಡ್ಕೊಂಡು. ನಾನೊಂಥರ ಆರೋಗ್ಯ ಮುಖ್ಯವಾಗಿ ಕಾರಣ ಇರ್ಬೋದು ಅದು. ನಾನು ಮಾಡಿದ ಡ್ಯೂಟಿ ಇಲ್ಲ ಸರ್, ನಾನೆಲ್ಲ ಡ್ಯೂಟಿ ಮಾಡಿದ್ದೀನಿ. ಸೈಕಲ್ ರಿಪೇರಿ ಇರ್ಬೋದು, ಪೆಟ್ರೋಮೆಕ್ಸ್ ರಿಪೇರಿ ಇರ್ಬೋದು, ಅಥವಾ ಆವತ್ತು ಗೋಲಿ ಸೋಡಾ ಅಂತ ಹೇಳ್ತಾರೆ ಆ ಫ್ಯಾಕ್ಟ್ರಿ, ಅದನ್ನು ಸೋಡಾ ಎಲ್ಲ ನಾವು ಮಾಡುವಂಥದ್ದು. ಮತ್ತು ಬೇರೆ ಇದೆಲ್ಲ ನಮ್ಮ ಈಗ ನಾನು ಹೇಳಿದ್ನಲ್ಲ ಸೌಂಡ್ ಸ್ಟಮ್ ಇರ್ಬೋದು, ಅಥವಾ ಲಾಸ್ಟ್ ಟೈಮ್ ಇತ್ತೀಚೆಗೆಲ್ಲ ಈ ಕೋಕೋ ಕೋಲಾ ಡಿಸ್ಟ್ರಿಬ್ಯೂಟಿವ್, ಬಿಸ್ಲೇರಿ ಡಿಸ್ಟ್ರಿಬ್ಯೂಟಿವ್ ಅದಕ್ಕೆಲ್ಲ ಹೋಗುವಂಥದ್ದು, ಡ್ರೈವಿಂಗ್ ಮಾಡಿಕೊಂಡು ಡಿಸ್ಟ್ರಿಬ್ಯೂಟ್ ಮಾಡುವಂಥದ್ದು. ಅದೇ ಒಂಚೂರು ಬಿಟ್ಬಿಟ್ಟೆ ಆವಾಗ ತಂದೆ ತಾಯಿದು. ನನಗೆ ಅದೇ ತಂದೆ ಈ ಥರ ಯಾರಿಗೂ ಒಂಥರ ಈಗೆಲ್ಲ ನಾಟಕ ಎಲ್ಲ ಹೋಗ್ತಾರೆ, ಎಲ್ಲ ಮಾಡುವಾಗ ಇದೆಲ್ಲ ಮಾಡುವಾಗ ತಂದೆ ಹತ್ರ ಹೇಳಿದೆ, ಎಂತ ಮಗ ನಿಮ್ಮ ಮಗ ಒಂದು ರಾತ್ರಿಯಲ್ಲಿ ಅದೇ ಇದೆ ಅಂತದ್ದು ಇರ್ತದೆ, ತೊಂದರೆ ಇಲ್ಲ, ನಾನು ಮಾಡಿದ್ದು ನಾಟಕ ನನ್ನ ಮಗ ಮಾಡ್ತಿದ್ದೇನೆ, ಅದರಲ್ಲಿ ಏನು ಅಂತೇಳಿ ಅವ್ರದ್ದು ಒಂದು ಆನ್ಸರ್. ಅದೇ ರೀತಿ ನನ್ನ ತಾಯಿ ಅವರು ರಾಧಾ ಅಂತೇಳಿ ನಿಜವಾಗಿಯೂ ನನ್ನ ಮೇಲೆ ಆವತ್ತು ನಮಗೆ ನಾವು ಮದುವೆಗೆ ಇದಾಗಿಲ್ಲಲ್ಲ, ಆವಾಗ ನನ್ನ ತಾಯಿನೇ ನಮ್ಮ ನೋಡೋದು. ಇಲ್ಲಿಯಾದರೂ ಇವರಿಗೆಲ್ಲ ಸ್ವಲ್ಪ ಪ್ರಾಬ್ಲಮ್ ಆಗುತ್ತಂತ ಮನೆಯ ಆ ಕೀಲಿ ತೆಗೆದಿಡೋದು ಡೋರಿದು, ಮತ್ತು ನಮಗೇನು ಶಿಷ್ಯವಾಗಿ ಏನಾದರೆ ಪಲ್ಯ ಗಿಲ್ಲಿ ಎಲ್ಲ ಮಾಡಿಟ್ರೆ ಅದನ್ನು ತೆಗೆದಿಡೋದು. ನನ್ನ ಮಗ ಬರ್ತಾನೆ ಎಷ್ಟು ರಾತ್ರಿ ಆದರೂ ಬಂದು ಮಗ ಹಸಿದು ಅಲ್ಲಿ ಊಟ ಮಾಡದೆ ಮಲಗಬಾರ್ದು ಅಂತ. ನಾನು ತಂದೆ ತಾಯಿನ ಯಾವತ್ತೂ ಮರೆಯೋದಿಲ್ಲ. ಅವರು ಇಲ್ಲಿವರೆಗೆ ಕರ್ಕೊಂಡು ಬಂದಿದ್ದಾರೆ. ತಂದೆ ತಾಯಿನ ಯಾರೂ ಮರಿಬಾರ್ದು, ಯಾಕಂತ ಹೇಳಿದ್ರೆ ಅವರ ಶ್ರಮವೇ ನಮಗೆ ಈ ಫಲ ಕೊಡೋದು ಸರ್, ಅಲ್ವಾ? ಅದಿಲ್ಲದಿದ್ರೆ ಇಲ್ಲಿ ಎಲ್ಲಿದೆ ಸರ್, ನಾವು ಇಲ್ಲಿದ್ದೀವಿ ಅಲ್ವಾ? ನನಗೆ ಇವತ್ತು ನಿಮ್ಮ ಮತ್ತೆ ಪದೇ ಹೇಳ್ತೀನಿ, ನಿಮ್ಮ ಬೊಂಬಾಟ್ ಸಿನಿಮಾ ಇದ್ರೆ ಕೂತ್ಕೊಂಡು ನನಗೆ ಏನು ಮಾತಾಡ್ಬೇಕಂತ ಬಾಯಿ ಬರ್ತಾಯಿಲ್ಲ ಸರ್, ನಿಜವಾಗಿ. ಅವತ್ತು ಸರ್ ಕಾಂತಾರ ಸಿನಿಮಾ ನೋಡಿದವರು ಅಂದರೆ ಒಂದು ಅವರ ಮನಸ್ಸಲ್ಲಿ ಬಂದಿರುತ್ತೆ ಇದು, ಅಂದರೆ ನೀವು ಬೇಜಾರು ಮಾಡ್ಕೊಳ್ಬೇಡಿ. ನನ್ನ ಪ್ರಶ್ನೆ ಹೇಳಿ ಸರ್ ಏನಂತ ಹೇಳಿದ್ರೆ, ಈಗ ರಿಷಬ್ ಶೆಟ್ಟಿ ಹಾಗೂ ತಮ್ಮ ಒಂದು ಸಂಭಾಷಣೆ ಇದೆ, ಅದು ಯಾವುದು ಅಂತ ನಾನು ಹೇಳುವುದಿಲ್ಲ ಇಲ್ಲಿ. ಅಂದರೆ ಸಿನಿಮಾ ನೋಡಿದವ್ರಿಗೆ ಅದು ಖಂಡಿತವಾಗ್ಲೂ ಗೊತ್ತಿರುತ್ತೆ. ಆ ಒಂದು ಪಾತ್ರ ಹೇಳುವಂಥ ಡೈಲಾಗಿನಿಂದ ಮೇಯ್ನ್ ಸಿನಿಮಾಗೇನೆ ಒಂದು ಟ್ವಿಸ್ಟ್ ಸಿಕ್ಕಿ ಕ್ಲೈಮ್ಯಾಕ್ಸ್ ಅಲ್ಲಿಂದ ಕ್ರಿಯೇಟ್ ಆಗುತ್ತೆ. ನಿಮ್ಗೆ ನೆನಪಿರ್ಬೋದು, ಅಲ್ಲಿ ತಾವು ಕೊಡುವಂಥ ಅಭಿನಯ ಇದೆ ಅಲ್ಲ ಸರ್, ಅದು ಕೋಟಿ ಕೊಟ್ಟರು ಬರಲಿಕ್ಕಿಲ್ಲ ಅಂತ ಹೇಳ್ತೇನೆ ಸರ್. ಅದೊಂದು ವಿಶೇಷವಾದಂಥ ಅನುಭವ. ಅಲ್ಲಿ ನೋಡಿದವರಿಗೆ ಒಂದು ಆಲೋಚನೆ ಬರೋದು ಏನಂತ ಹೇಳಿದ್ರೆ, ಒಂದು ಮಾತು, ನಿಜವಾಗ್ಲೂ ಇವರು ಕುಡ್ದಿದ್ದಾರ ಒಂದು ಅಮಲಲ್ಲಿ ನಟನೆ ಮಾಡಿದಾರಂತ ನಿಜವಾಗ್ಲೂ ಏನು ಹೇಳ್ತೀರಿ ಇದ್ರ ಬಗ್ಗೆ? ಇಲ್ಲ ಸರ್, ಆ ದೇವಿ ಸಾಕ್ಷಿಯಾಗಿ ನನಗೆ ಯಾವ ಅಭ್ಯಾಸವೂ ಇಲ್ಲ. ಒಂದು ಧೂಮಪಾನ, ಸಿಗರೇಟ್ ಆಗಲಿ ಅಥವಾ ಇನ್ನಿತರ ಮದ್ಯಪಾನಗಳು ಅದು ಇದೆಲ್ಲ ನನಗೆ ಗೊತ್ತಿಲ್ಲ. ನನ್ನ ಸ್ನೇಹಿತರೆಲ್ಲ ಒಮ್ಮೊಮ್ಮೆ ಪಾರ್ಟಿ ಕರೀತಾರೆ, ನಾನು ಹೋದರೂ ಕೂಡ ಎಲ್ಲೋ ನಾನು ಸಾಫ್ಟ್ ಡ್ರಿಂಕ್ಸ್ ಒಂದು ತಗೊಂಡು ಒಂದು ಕಡೆಯಲ್ಲಿ ಕೂತ್ಕೊಂಡಿರ್ತೀನಿ. ನನಗೆ ಅದು ಅಂದರೆ ಇನ್ನೊಬ್ರಿತ್ತು ತೊಂದರೆ ಮಾಡಬಾರ್ದು, ಅವರ ಆತ್ಮಕ್ಕೆ ನಾವೇನು ಮಾಡಬಾರ್ದು, ನನಗೆ ಬೇಡ ಅಷ್ಟೇ. ಅದು ಆದರೆ ಅಲ್ಲಿ ಕಷ್ಟ ಆಗಿತ್ತು ಸರ್, ಅಲ್ಲಿ ತುಂಬ ಕಷ್ಟ ಆಗಿತ್ತು. ಸರ್ ಹತ್ರ ಹೇಳ್ಕೊಳ್ಳೋಗಿಲ್ಲ. ಸರಿ ಗೊತ್ತುಂಟು, ಪ್ರಬಣ್ಣ ತಗೊಳ್ಳೋದಿಲ್ಲ, ಏನು ತಗೊಳ್ಳೋದಿಲ್ಲ, ಏನು ಹೇಳೋದಿಲ್ಲ ಗೊತ್ತು. ಇರಲಿ ತಗೊಳ್ಳೋದು. ಅದು ಕೆಲವು ಸರಿ ಎಲ್ಲ ತಮಾಷೆ ಇರ್ತದೆ, ಕೆಲವು ಸರಿ ನಮ್ಮ ಬೀಡಿ ಬಿಸಾಕಿ ಮಾರ್ರೆ ಆಗೀಗೆಲ್ಲ ಹೇಳ್ತಿದ್ರು ಒಂದೊಂದು ಸರಿ. ಅಂದರೆ ಅವರಿಗೆ ಅಲ್ಲಿ ಡೈಲಾಗ್ಸು ಬೇಕಾಗ್ತದೆ. ನಾನು ಎಲ್ಲವನ್ನು ಅಂದರೆ ಎಲ್ಲವನ್ನು ಇದು ಮಾಡಿಕೊಂಡು ನಾನು ಅಲ್ಲಿ ಕುಳಿತಾಗ ನನಗೆ ಮೊನ್ನೆ ಸಿನಿಮಾ ನೋಡುವಾಗ ಅನಿಸಿದ್ದು, ಕೆಲವೊಂದು ನನ್ನ ಸುತ್ತಮುತ್ತ ನಡೆದಿದ್ದು ನನಗೇನು ಗೊತ್ತಾಗಿಲ್ಲ ಸರ್. ನಾನೀಗ ಸಿನಿಮಾ ಸೀಕ್ರೆಟ್ ಯಾವುದು ಹೇಳೋದಿಲ್ಲ, ಕೆಲವು ಸಿನಿಮಾ ನೋಡಿದ್ದವರು ಇದ್ದಾರೆ. ಈಗ ನಾನು ಅದು ಹೇಳಿದರೆ ತಪ್ಪಾಗ್ತದೆ. ಆದರೂ ನಾನು ಮೊನ್ನೆ ಸಿನಿಮಾ ನೋಡೋಕೆ ಕೂತಾಗ ಇದೆಲ್ಲ ನನ್ನ ಸುತ್ತಮುತ್ತ ಆಗಿದೆಯಾ, ಇಷ್ಟೆಲ್ಲ ಏನೆಲ್ಲ ಆಗಿದೆ ನಿಮಗೂ ನೋಡಿದ್ದೀನಿ, ಸಿನಿಮಾ ನೋಡಿದ್ದೀರಿ, ಅಲ್ಲಿ ಏನೆಲ್ಲ ಭಯಂಕರ ಆಗಿದೆ ನೋಡಿ. ನಾನು ನನ್ನ ಅಭಿನಯದಲ್ಲೇ ಇದ್ದೀನಿ, ನಾನು ಅದರೊಳಗೆ ಇದ್ದೀನಿ. ಯಾಕಂದರೆ ಸೋರಿಗೆ ಬೇಕು, ಸೋರಿಗಲ್ಲಿ ಆ ಶಾರ್ಟು ಒಳ್ಳೆ ಬರಬೇಕು. ಅಲ್ಲಿ ಆಗಿದೆ ಪರಾಕ ಪ್ರವೇಶ, ಅಲ್ಲಿಂದ ನಂದು ಸ್ಟಾರ್ಟ್ ಆಗಿದೆ, ಅಲ್ಲಿಂದ ಸ್ಟಾರ್ಟ್ ಆಗಿದೆ. ಮತ್ತು ಒಂದೊಂದು ಸರಿ ನಾನು ಶೂಟಿಂಗ್ ಇನ್ನೇನು ಸರ್ 1 ಗಂಟೆ ಅರ್ಧ ಗಂಟೆ ಇರೋ ಯಾರಾದರೂ ಸೂಚನೆ ಕೊಟ್ಟರೆ ನಾನು ಯಾರ ಹತ್ರ ಮಾತಾಡೋದಿಲ್ಲ ಸರ್. ನಾನು ಒಂದು ಕಡೆ ಹೋಗಿ ಅಲ್ಲಿ ತಯಾರಿ ಅಲ್ಲ, ನಾನು ಅಲ್ಲಿ ಹೋಗಿ ಅದಕ್ಕೆ ಅಡ್ಜಸ್ಟ್ ಆಗಬೇಕಲ್ಲ ಸರ್. ನಗಾಡ್ಕೊಂಡು ಮಾತಾಡ್ತೀನಿ, ಎಲ್ಲರ ಹತ್ರ ಕುಣಿದಾಟ ಮಾಡಿದ್ದೀನಿ, ಕೆಲವು ಸರಿ ಡಾನ್ಸ್ ಮಾಡಿದ್ದೀನಿ, ಎಂತೆಲ್ಲ ಮಾಡ್ತಾಯಿದ್ದೀನಿ ನಾನೆಲ್ಲ. ಪನ್ನಿಗಳು ನಮ್ಮದು ಇಡೀ ಕುಟುಂಬ ಅದು, ನಾವು ಅಲ್ಲಿರೋದು, ಅದು ಮರಿಲಿಕ್ಕೆ ಆಗೋದಿಲ್ಲ. ಮಂಗಳೂರಿನವ್ರಿರ್ಬೋದು, ನಮ್ಮ ಕುಂದಾಪುರದವರು, ನಾವೆಲ್ಲ ಅಲ್ಲಿ ಪರಿಭೇದವೇ ಇಲ್ಲ. ಮಂಗಳೂರಿನ ಕುಂದಾಪುರ ಹೇಳೋರು ಆ ಪ್ರಕಾಶಣ್ಣ, ದೀಪಕಣ್ಣ, ಪುಷ್ಪರಾಜಣ್ಣ ಮತ್ತು ನಮ್ಮದು ಕುಂದಾಪುರ ರಘುವಣ್ಣ ಅವರು, ನಾವಲ್ಲಿಗೆ ಒಂದು ಒಟ್ಟಿಗಾದರೆ ಅಲ್ಲೊಂಥರ ಚಂಡಮಾರುತ, ಒಂಥರ ಅಷ್ಟು ಗಮ್ಮತ್ತು. ಆದರೆ ಶೂಟಿಂಗ್ ಯಾವ ತೊಂದರೆ ಮಾಡೋದಿಲ್ಲ. ಶೂಟಿಂಗ್ ಪ್ಲೇಸಲ್ಲಿ ನಮ್ಮದಿಲ್ಲ, ನಮ್ದು ಏನಿತ್ತು ಸ್ವಲ್ಪ ದೂರದಲ್ಲಿ ನಾವು ಆ ಟೈಮ್ ಕಳಿಬೇಕೆಲ್ಲ. ಬೆಳಿಗ್ಗೆ ಆಗೋದಿಲ್ಲ, 6:30 to ಬೆಳಗ್ಗೆಯಿಂದ 6:30, ಸಂಜೆ 6:00 ರಾತ್ರಿ ಬೆಳಗ್ಗೆ 6:00ವರೆಗೆ ಶೂಟಿಂಗು. ಯಾರಿಗೆ ನಿದ್ದೆ, ನೀವು ಒಂದು ಯಕ್ಷಗಾನ ಕೊಳ್ತಿದ್ರು ಅಲ್ಲಿ ಹೀಗೆ ನಿದ್ದೆ ಬರ್ತದೆ, ಆದರೆ ಅಲ್ಲಿ ಬರೋದಿಲ್ಲ ನಮಗೆ. ಸರ್ ಇದು ಒಂದೊಂದು ಟೇಕ್ ನೋಡುವಾಗ ಆಟೋಮೆಟಿಕ್ ನಮಗೆ ಬರೋದೇ ಇಲ್ಲ. ಅಂಥ ಅದ್ಭುತ ಟೇಕ್ಗಳು ನಮ್ಮ ಸರ್ ಇದಲ್ಲ.
ಕೆಲವರು ಶೂಟಿಂಗ್ ಇರ್ಬೋದು, ಅವ್ರದ್ದೇ ಇರ್ಬೋದು. ನಮ್ಗೆ ನೋಡ್ತಾ ಇರೋದೊಂದು ಖುಷಿ. ನೋಡ್ತಾ ಇರೋ ಶೂಟಿಂಗ್ ಮತ್ತು ಅಲ್ಲಿ ಡಿಸ್ಟರ್ಬ್ ಆಗ್ತದೆ, ಪದೇ ಪದೇ ಫೀಲ್ಡ್ ಬರ್ತದೆ, ಆಚೆ ಈಚೆ ಫೀಲ್ಡ್ ಎಲ್ಲ ಬರ್ತದೆ. ಅವ್ರು ಪದೇ ಪದೇ ಅವರಿಗೂ ಹೇಳಿ ಬೇಜಾರಾಗ್ತದೆ. ಅದನ್ನು ನಾವು ಸ್ವಲ್ಪ ದೂರ ಕೂತ್ಕೊಂಡಿರ್ತೀವಿ. ಮತ್ತು ಪದೇ ಪದೇ ಅವ್ರು ಹೇಳ್ತಾ ಇರೋದು ಬೇಡ, ಅವರಿಗೂ ಒಂದು ತೊಂದರೆ ಆಗ್ತದೆ. ನಾವು ಗೊತ್ತಿದ್ದು ಅಲ್ಲಿ ಫೀಲ್ಡಲ್ಲಿ ಕೂತ್ಕೊಂಡ್ರೆ ಅದು ಪ್ರಾಬ್ಲಮ್ ಆಗಿ, ಅದಕ್ಕೆ ಒಂದು ಕಡೆ ದೂರ ಹೋಗಿ ಕೂತ್ಕೊಂಡಿರ್ತೀವಿ. ಬೇಕಾದಾಗ ಕರೀತಿದ್ರು, ಅದು ಮಾಡ್ತಿದ್ರು. ಮತ್ತು ಅದು ದೈವದ ಅಂಗಳದಲ್ಲಿ ವಿಶೇಷ. ಈಗ ಆ ಒಂದು ಸನ್ನಿವೇಶದಲ್ಲಿ ತಾವು ಹೇಳುವಂಥ ಡೈಲಾಗ್ ಇದೆ, ಅದು ಎಷ್ಟು ಸ್ಲೋ ಆಗಿದೆ ಅಂತ ಹೇಳಿದರೆ, ಅಷ್ಟು ಕಿವಿಗೊಟ್ಟು ಮೊಬೈಲ್ ಒತ್ತದೆ ಆ ಒಂದು ಸನ್ನಿವೇಶನ ಸಂಪೂರ್ಣವಾಗಿ ನೋಡಿದವರಿಗೆ ನೀವು ಅಲ್ಲಿ ಏನು ಹೇಳಿಡ್ತೀರಿ ಅಂತ ಗೊತ್ತಾಗುತ್ತೆ. ಅಂದರೆ ನಾನು ಹೇಳಿದ್ನಲ್ಲ, ಒಂದು ವಿಶೇಷ ಸನ್ನಿವೇಶ ಅಲ್ಲಿಂದ ಸೃಷ್ಟಿಯಾಗುವಂಥದ್ದು. ಆ ಸ್ಲೋ ಡೈಲಾಗ್ ಡೆಲಿವರಿ ಸರ್, ಅದು ತಾವೇ ಇದು ಮಾಡಿದ್ದ ಅಥವಾ ರಿಷಬ್ ಸರ್ ಇದ್ದು ಅದರಲ್ಲಿ ಇನ್ವಾಲ್ವ್ಮೆಂಟ್ ಇತ್ತಂದರೆ, ಅಣ್ಣ ಈಗ ನೀವು ಹೇಳಿದರೆ ಚೆನ್ನಾಗಿರುತ್ತೆ, ಅದು ಯಾವ ಥರ ಮಾತುಕತೆ ಮಾಡ್ಕೊಂಡು ಮಾಡಿದ್ರಿ ಅಂತ? ಅಲ್ಲ, ಈ ಥರ ಸರ್ ಮಾಡ್ತಾರೆ ಅಂತ ಗೊತ್ತು. ಸರ್ ಬಿಡಿ, ಅವರು ಅದ್ಭುತ ನಟರು. ಅವರಿದ್ರೆ ಈ ಥರ ನಾನು ಹೋಗಬೇಕಲ್ಲ. ಅವರು ಏನೋ ಒಂದು ಹೇಳ್ತಾರೆ, ಮಾಧವಣ್ಣ ಅವ್ರು ಹೇಳುವಾಗ ಇದಕ್ಕೆ ಹೋಗಬೇಕಾದ್ರೆ ಇದಕ್ಕೆ ಹೇಗೆ ಹೋಗ್ಬೋದು. ಆದರೆ ಒಂದು ನನಗೆ ಸನಿಲ್ ಮತ್ತು ಪ್ರಕಾಶ್ ಅಣ್ಣ ಎಕ್ಸ್ಟ್ರಾ ಥ್ಯಾಂಕ್ಸ್. ಇಲ್ಲಿ ಸನಿಲ್ ಮತ್ತು ಪ್ರಕಾಶ್ ಅಣ್ಣ, ಸನಿಲ್ ನನಗೆ ಆ ಒಂದು ಪ್ರಕಾಶ್ ಅಣ್ಣ ಅಂತೂ ಸನಿಲ್ ಎಷ್ಟು ಡೈಲಾಗ್ ಕೊಟ್ಟಿದ್ದಾರೆ. ಪ್ರಕಾಶ್ ಅಣ್ಣ ಒಂದು ಇದಕ್ಕೆ ತಗೊಂಡೋಗ್ತಾರೆ, ಅದ್ಭುತ ನಟ ಅವರೊಬ್ಬರು. ಯಾವಾಗಲೂ ಇನ್ನೊಬ್ಬರಿಂದ ಕಲಿಯುಷ್ಟಿದೆ, ನಮ್ಮ ಹತ್ರ ಇದೆ ಅಂತ ನಾವು ಅದನ್ನ ತೆಗಿಬಾರ್ದು. ಇದು ಬರ್ತದೆ, ಅದು ಹಾಗಲ್ಲ. ನಿಮ್ಮ ಹತ್ರ ಏನಿದೆ ನಾವು ಕೇಳಿ ಪಡ್ಕೊಂಡ್ರೆ ಅದು ನಮ್ಮದೇ ಆದ ಕೆಲವು ರೀತಿಯಲ್ಲಿ ಪ್ರೆಸೆಂಟ್ ಮಾಡ್ಬೋದು, ಅದನ್ನ ಹೊರಗಡೆ ಕೊಡ್ಬೋದು. ನಮ್ಮದೇ ಆದ ಒಂದು ರೀತಿ ಇರ್ತದೆ. ಅನುಕರಣೆಯೂ ಅಗತ್ಯ ಇಲ್ಲ. ಯಾರ ಅನುಕರಣೆ ಮಾಡಿದರೂ ಅದು ಒಳ್ಳೆಯದಲ್ಲ. ಕಲಾವಿದನು ನಿಜವಾಗಿ ಅನುಕರಣೆ ಮಾಡಲೇಬಾರ್ದು. ನಾನು ಟಿಕ್ಟಾಕಿಗೆ ಆ್ಯಂಟಿ. ನೀವು ಕೆಲವೆಲ್ಲ ಮಾಡ್ತಾರೆ ಅದೆಲ್ಲ, ಈ ಮೊಬೈಲೆಲ್ಲ ಬರ್ತಾರೆ ನೋಡಿ. ನನ್ನೆಲ್ಲದು ನೋಡಿ, ಇಷ್ಟು ಮಾಧ್ಯಮ ನೀವು ನೋಡ್ತಾ ಇದ್ದೆ, ಎಲ್ಲ ನನ್ನ ಮಕ್ಕಳು ನೋಡಿದ್ರೆ ನೀವು ಅದರಲ್ಲಿ. ನನಗೆ ಬರುತ್ತೆ, ಮಾಡಲ್ಲ. ಅದು ಯಾಕೆ ಗೊತ್ತಾ, ಅದು ಅಸಹ್ಯ ಆಗಿರುತ್ತೆ. ನೀವೇನೋ ಒಂದು ಮಾಡ್ತೀರಿ, ಅದನ್ನು ನಾನು ಟಿಕ್ಟಾಕ್ ಮಾಡೋದು ಅಲ್ವಾ, ಅಥವಾ ಅದನ್ನು ಅನುಕರಣೆ ಮಾಡೋದು, ಅದು ಬೇಡ ಸರ್. ನಂದೇನಿದೆ ನಂದೇ ಬರಬೇಕು, ನೈಜವಾಗಿರಬೇಕು ಅಂತ ನನ್ನ ಭಾವನೆ. ಅದನ್ನು ನೀವು ಕೇಳಿದ ಪ್ರಶ್ನೆಗೆ ಅದೇ ಉತ್ತರ. ಅವರ ಸಪೋರ್ಟ್ ಇತ್ತು ನನಗೆ, ಸನಿಲ್ ಮತ್ತು ಪ್ರಕಾಶ್ ಅಣ್ಣ ಅಂದರೆ ಅದರಲ್ಲಿ ತುಂಬ. ಮತ್ತು ಸರ್ ಬಿಡಿ, ಸರ್ ಹೇಳಿ ಕೊಡ್ತಾರೆ ಒಂದು ರೌಂಡ್ ಹೇಳಿ ಕೊಡದೆ ನನಗೆ ಬರೋದಿಲ್ಲ. ಆದರೆ ಅಲ್ಲಿ ಸ್ವಲ್ಪ ಅದಕ್ಕೆ ನಾನು ಅಷ್ಟು ಈಗ ಅವರು ಹೇಳಿದ ಮೇಲೆ ತಮ್ಮ ಇನ್ವಾಲ್ವ್ಮೆಂಟ್ ಸೇರಿ ಔಟ್ಪುಟ್ ಬರೋದು. ಹೌದು, ಅದೇ ಟ್ರ್ಯಾಕಲ್ಲಿ ಹೋಗ್ಬೇಕು. ಅದು ಟ್ರ್ಯಾಕ್ ತಪ್ಪಲಿಕ್ಕಿಲ್ಲ ತಾನೇ. ಟ್ರ್ಯಾಕ್ ತಪ್ಪಿದ್ರೆ ಹಳಿ ಆಕ್ಸಿಡೆಂಟ್ ಅಲ್ಲ ರೈಲ್ವೆ. ಟ್ರ್ಯಾಕ್ ತಪ್ಪಬಾರ್ದ. ನಾನು ಅದನ್ನು ಫಾಲೋ ಅಪ್ ಮಾಡ್ತಿದ್ದೀನಿ. ಸರ್ ಹೇಳಿದಾಗ ಸರ್ ರೇಂಜಲ್ಲೇ ಹೋಗಬೇಕು. ಅದಕ್ಕೆ ಅವರೊಟ್ಟಿಗೆ ನಾನು ಹೋಗ್ತಾಯಿದ್ದೆ. ಆವಾಗ ನಾನು ಬಹುಶಃ ಶೂಟಿಂಗ್ ಕ್ಯಾಮ್ರಾ ಆ್ಯಕ್ಷನ್ ಅಂತ ಹೇಳುವಾಗ ಮಾತ್ರ ನಾನು ಕಿವಿ ಕೊಡ್ತಿದ್ದೆ, ಬಿಟ್ಟರೆ ಮತ್ತು ನನ್ನ ಇದರಲ್ಲೇ ಇರ್ತಿದ್ದೆ ನಾನು ಸರ್. ಅದಾಗಲಿಕ್ಕೆ ಹೋಗಿ ನನ್ನ ಸುತ್ತಮುತ್ತ ಏನಾಗಿದ್ದು ನನಗೆ ಗೊತ್ತಾಗಲಿಲ್ಲ. ಯಾರು ಹಿಡ್ದಿಂದ ಒಂದು ಲೈನ್ ಅಂದೇಳಿ ನಾನು ಮಾಸಲ್ಲಿ ತಗೊಳ್ತೀನಿ ಸರ್, ಅದರಲ್ಲಿ ಬೇಡ. ಅದು ಬೇರೆ ಥರ ಇದೆ. ಇದು ಬೇಕಾದ್ರೆ ಅಂತ ಮಾಸಲ್ಲಿ ಕೊಡ್ತೀನಿ. ಧೈರ್ಯ ಬರುವುದು ನಿನ್ನೊಳಗಿನ ಕಿಚ್ಚಿನಿಂದ, ಆದರೆ ನಿನ್ನೊಳಗಿನ ಕಿಚ್ಚು ನಿನ್ನನ್ನೇ ಸುಡದಿರಲಿ. ಸೂಪರ್. ಇದು ನಾನು ಮಾಸಾಗಿ ಹೇಳಿದೆ. ಯಾಕೆ ಸರ್ ಬಟ್ ಒಂದು ಆ ಥರ ಇರಲಿ, ಯಾಕಂದರೆ ಸಿನಿಮಾ ನೋಡಲಿ ಎಲ್ಲರೂ ಅಂತ. ಆ ಡೈಲಾಗಲ್ಲಿ ಏನಿದೆ ಅನ್ನೋದನ್ನು ಸರ್ ನೋಡ್ಕೊಳ್ಳಿ. ಯಾಕಂದರೆ ಈ ಡೈಲಾಗ್ ನಾನು ಅರ್ಪಿಸಿದೆ. ಯಾಕಂದರೆ ಸರ್ ಖುಷಿಯಿಂದ ಮೈಸೂರಿನಲ್ಲಿ ಇದೇ ಡೈಲಾಗ್ ಹೇಳಿದ್ದಾರೆ. ನನ್ನ ಹೃದಯ ಸ್ಪರ್ಶ ಆಗಿ ಹೋಗಿದೆ. ಯಾಕಂತ ಹೇಳಿದ್ರೆ ನಮ್ಮ ಸರು, ನಿರ್ದೇಶಕರು, ನಮ್ಮ ನೆಚ್ಚಿನ ನಟರು ರಿಷಬ್ ಸರ್ ಬಾಯಿಂದ ಮೈಸೂರಿಂದ ಇದು ನಾನು ಇದರಲ್ಲಿ ನೋಡಿದ್ದೆಲ್ಲ ಮೊಬೈಲಲ್ಲಿ, ಅಷ್ಟು ಖುಷಿ ಕೊಡ್ತು ಸರ್. ಅವರು ನನ್ನ ಪಾಲಿಗೆ ನನಗದು ಏನು ಹೇಳಬೇಕಂತ ಗೊತ್ತಾಗ್ತಿಲ್ಲ. ರಿಷಬ್ ಅಣ್ಣ ಇನ್ಯಾವತ್ತು ನನಗೆ ಬಹುಶಃ ಅವರು ಇನ್ನು ಸದ್ಯಕ್ಕೆ ಅವರು ಮಾತಾಡೋಗೆ ಇಲ್ಲ ಅವ್ರ ಬಗ್ಗೆ. ಆದರೂ ನಮ್ಮನ್ನು ಮಾತಾಡ್ತಾರೆ ಪ್ರೀತಿಯಿಂದ. ಆ ಮನುಷ್ಯ ಯಾರನ್ನು ಎಲ್ಲಿಯೂ ನೋಯಿಸಿ ಮಾತಾಡೋದಿಲ್ಲ ಸರ್. ಒಂದು ಶೂಟಿಂಗ್ನಲ್ಲೇ ಇರಲಿ, ಬೇಕಾದ್ರೆ ಎಷ್ಟೇ ಅವರಿಗೆ ಶ್ರಮಪಟ್ಟಿರಲಿ, ಸಾಕಾಗಿರಲಿ, ಏನಾಗಲಿ, ಬಂದ ಕೂಡಲೇ ಇಲ್ಲ ಹತ್ತಿರಲ್ಲಿದ್ದರೆ ಏನು ಪ್ರಮಾಣ ಅಂತ ಬೆನ್ನು ತಟ್ಟಿ ಹೋದರು. ಇಲ್ಲಿ ದೂರಿಂದ ಪ್ರಮಾಣ ಏನು ಹೇಗೆ ಅನ್ಕೊಂಡು ಹೋಗ್ತಾರೆ. ಅಂಥ ಒಬ್ಬ ಅದ್ಭುತ ನಟ ಸರ್. ಈಗ ಮೊನ್ನೆ ಕುಂದಾಪುರದಲ್ಲಿ ಯಶಸ್ಸಿನ ಯಾತ್ರೆ ಶುರುವಾದಾಗ ಕೂಡ ತಾವು ಅವ್ರ ಜೊತೆ ಇದ್ರಿ. ಹೌದು, ಅಲ್ಲಿ ಇದ್ದೆ. ನನಗೆ ಅಲ್ಲಿ ಸತ್ಯ ನಾನು ಹೇಳ್ತೀನಲ್ಲ, ನಾನೇ ಹೋಗಿ ಅವ್ರನ್ನ ಅಪ್ಪಿಟ್ಕೊಂಡಿದ್ದೀನಿ. ಯಾಕಂತ ಹೇಳಿದ್ರೆ ಅದು ನನ್ನ ಅದ್ಭುತ. ಅವರು ಕಾಂತಾರ ಒಂದು ಬಸ್ ಮಾಡಿದ್ದಾರೆ ವಿಜಯಯಾತ್ರೆಗೆ. ಬಂದು ಹೇಳಿದಾಗ ದೂರದಿಂದ ನೋಡಿದೆ. ನಾನು ಅದರ ಮುಂಚೆ ಸುಮಾರು ಜನ ನನ್ನನ್ನೆಲ್ಲ ನಿಮ್ಮ ಹಾಗಿನವರೆಲ್ಲ ಸ್ವಲ್ಪ ಸೆಲೆಬ್ರೇಟ್ ಎಲ್ಲ ಮಾಡಿದ್ದಾರೆ. ಬಟ್ ನಾನು ನನ್ನ ದೇವರೆಲ್ಲ ಬರ್ತದೆ ಅಂತ ನಾನು ಕಾಯ್ತಾ ಇದ್ದೀನಿ. ನನ್ನ ದೇವರು ಎಷ್ಟೊತ್ತಿಗೆ ಬಸ್ಸಿಂದ ಇಳಿತಾರಂತ. ಆದರೂ ಆ ತನ್ಮಧ್ಯೆ ಅಭಿಮಾನಿಯಾಗಿ ಹೋಗಿದ್ದೇನೆ. ನಾನೊಬ್ಬ ಕಲಾವಿದಾಗಿ ವೇದಿಕೆ ಹೋಗಲಿಲ್ಲ ಸರ್, ಅಭಿಮಾನಿ ಹೋಗಿದ್ದೇನೆ. ಅಭಿಮಾನಿ ಹೋದಾಗ ಒಳ್ಳೆ ನನಗೆ ಅವರು ಒಂದು ಪುರಸ್ಕಾರ ಮಾಡಿದ್ದಾರೆ ಸರ್. ಅವರು ಒಂದು ಸಣ್ಣ ಮಾತಿನಲ್ಲಿ ಹೇಳಿದರು ಏನೋ, ಅದಿರಲಿ, ನನಗೂ ಅವರಿಗೆ ಸಂಬಂಧಪಟ್ಟದ್ದು, ಇಲ್ಲಿ ನಾನು ಹೇಳೋದಿಲ್ಲ. ಅವರು ಖುಷಿಪಟ್ಟು ನನಗೊಂದು ಮಾತನ್ನು ಅಂದರು. ಅಲ್ಲಿ ನನಗೆ ಹೃದಯ ಅಷ್ಟು ಅದು ಅವರ
ಇನ್ನೇನು ಹೇಳಲಿಕ್ಕೆ ಸಾಧ್ಯ ಇದೆ ಹೇಳಿ ಈ ಸಿನಿಮಾದ ಬಗ್ಗೆ? ಕಷ್ಟ ಆಗ್ತಾ ಇತ್ತು, ವಿವರಿಸ್ಲಿಕ್ಕೆ ಕಷ್ಟ ಆಗ್ತದೆ. ಅವ್ರು ಸರ್ ಹೇಳಿದಾಗೆ ಅದಕ್ಕೆ ಕೊಟ್ಟಾಗೆ ಅದಕ್ಕೆ ದಂತಕಥೆನೇ, ಅದು ದಂತಕಥೆ ಅದ್ಭುತ. ಅದೆಲ್ಲ ಕಾಂತಾರ ಕಾಡು ಅದು ಅದ್ಭುತ ಅಂದರೆ ಅದ್ಭುತ. ನನಗೆ ಮುಖ್ಯವಾಗಿ ನನಗೆ ಇನ್ನೂ ಶಕ್ತಿ ಕೊಟ್ಟಿದ್ದಂದರೆ ಇವರ ವರಹ ಪಂಜುರ್ಲಿ ಅಂತ ಇವತ್ತು ಏನು ಹೇಳ್ತಾ ಇದ್ದೀವಿ, ಗುಳಿಗ ಅಂತ ಹೇಳ್ತೀವಿ ನಾವು. ನಂಬಿದ್ದು ನಮ್ಮ ಮನೆಯಲ್ಲಿ ನಾನು ಆವಾಗಲೇ ಹೇಳಿದ್ದೇನೆ, ವರಹ ಪಂಜುರ್ಲಿ ಆ ದೈವ ಶಕ್ತಿ ಸರ್. ನನ್ನ ಏಜ್ಗೆ ನಿಮ್ಗೆ ಗೊತ್ತಿರ್ಬೋದು, ನೀವು ಮತ್ತೆ ಹೇಳಿದ್ರಿ, ನನ್ನ ಅಭಿಮಾನಿಗಳು ಹೇಳ್ತಾ ಇದ್ದಾರೆ, ನಿಮ್ಮ ದಯ ಇಷ್ಟೇ ಇಲ್ಲಿ, ಇದಕ್ಕೂ ಹೆಚ್ಚಿನ ಒಂದು ಒಳ್ಳೆ ಪಾತ್ರವನ್ನು ಮಾಡುವಂಥ ಅವಕಾಶ ನೀವೆಲ್ಲ ಕಲ್ಪಿಸಿಕೊಡಿ. ಖಂಡಿತವಾಗಿ. ಓಕೆ. ಹಾಗೆ ಒಬ್ಬ ವೀಕ್ಷಕನಾಗಿ ತಾವು ಸಿನಿಮಾನ ವೀಕ್ಷಿಸಿದ್ರಿ ಅಂತ ಹೇಳಿದ್ರಿ. ತಮ್ಮ ಪಾತ್ರವನ್ನು ಹೊರತುಪಡಿಸಿ ಕಾಂತಾರದಲ್ಲಿ ನಿಮಗೆ ಮೆಚ್ಚುಗೆಯಾದ ಪಾತ್ರ ಯಾವುದು ಮತ್ತು ಯಾಕಾಗಿ? ಒಳ್ಳೆ ಪ್ರಶ್ನೆ ಸರ್, ಒಳ್ಳೆ ಪ್ರಶ್ನೆ. ಯಾವಾಗಲೂ ನನ್ನ ಪಾತ್ರವನ್ನು ಅಲ್ಲದೆ ಇನ್ನೊಂದು ಪಾತ್ರವನ್ನು ಅಂದರೆ ಅದನ್ನು ಆಯ್ಕೆ ಮಾಡೋಷ್ಟು ದೊಡ್ಡ ಒಬ್ಬ ತೀರ್ಪುಗಾರ ನಾನಲ್ಲ. ಆದರೆ ನನ್ನ ಪ್ರಕಾರ ರಿಷಬ್ ಸರ್ ಬಿಡಿ, ಅವರು ಪ್ರತ್ಯೇಕ. ನನ್ನ ಕಲಾವಿದರ ತಂಡ ಮತ್ತು ಜೂನಿಯರ್ ತಂಡಗಳನ್ನ, ಪಾಪ ಜೂನಿಯರ್ ಆರ್ಟಿಸ್ಟನ್ನು ನಾವು ಇದು ಮಾಡಬಾರ್ದು. ಯಾಕಂದರೆ ಅವರು ಬಂದು ಎಲ್ಲ ಸೇರಿಕೊಂಡೇ ಸಿನಿಮಾ ಚೆಂದ ಆಗೋದು. ಅವ್ರು ನಿಂತಿರಲಿ ಕೂತಿರಲಿ ಏನೇ ಮಾಡಲಿ, ಪಾಪ ಕಷ್ಟಪಟ್ಟು ರಾತ್ರಿ ನಿದ್ದೆ ಬಿಟ್ಟು ಏನೋ ಮಾಡ್ಕೊಂಡು ಎಲ್ಲ ಕೂತಿದ್ದಾರೆ. ಅವರು ಕೂಡ ಶ್ರಮ ಇದೆ. ಆದರೆ ನಮ್ಮ ತಂಡದಲ್ಲಿ ಕಲಾವಿದರು ಮಾತ್ರ ಎಲ್ಲರೂ ಚೆನ್ನಾಗಿ ಮಾಡಿದ್ದಾರೆ ಸರ್, ಎಲ್ಲರೂ ಚೆನ್ನಾಗಿ ಮಾಡಿದ್ದಾರೆ. ಅದು ಎಲ್ಲರೂ ಚೆನ್ನಾಗಿ ಜೀವ ಕೊಟ್ಟಿದ್ದಾರೆ. ಎಲ್ಲೂ ಬಹುಶಃ ನಮ್ಮ ಸರಿಗೆ ಗೊತ್ತಿರ್ಬೋದು, ಎಲ್ಲೂ ಯಾರದ್ದು ಅಂತ ತೊಂದರೆ ಬಂದಿರಲಿಕ್ಕಿಲ್ಲ ಅಂತ. ಬಂದರೂ ಹೊಟ್ಟೆಗೆ ಹಾಕ್ಕೊಂಡಿರ್ಬೋದು ಕೆಲವ್ರದ್ದೆಲ್ಲ. ನಮ್ಮಾಗಿನವ್ರು ಕೆಲವು ತಪ್ಪಾಗಿದ್ರು ಕೂಡ ಸರ್ ಹೊಟ್ಟೆಗೆ ಹಾಕ್ಕೊಂಡಿರ್ಬೋದು. ಯಾಕಂದರೆ ಈ ಸಮಯದಲ್ಲಿ ಹೇಳಬಾರ್ದು, ಅವ್ರಿಗೆ ಒಂಥರ ಫೀಲ್ ಆಗ್ಬೋದು ಅಂತ ಅವ್ರ ಮನಸ್ಸಲ್ಲೂ ಇರ್ಬೋದು. ಬರಲಿಲ್ಲ ಅಂತ ನನ್ನ ಭಾವನೆ, ಬಂದಿದ್ದರೂ ತಪ್ಪಿರಲಿಕ್ಕಿಲ್ಲ. ಯಾಕೊಬ್ಬ ನಿರ್ದೇಶಕನ ಇನ್ನೊಂದು ವಿಷಯ ಹೇಳ್ತೀನಿ ಸರ್, ಯಾವಾಗಲೂ ಒಬ್ಬ ನಿರ್ದೇಶಕ, ಈಗ ನೀವೇ ಆಗಿರಿ ಸರ್, ಒಂದು ಸಿನಿಮಾವನ್ನು ಮಾಡ್ತೀರಿ, ಒಂದು ಕಲ್ಪನೆ ನಿಮ್ಮಲ್ಲಿ ನಿರ್ದೇಶಕನಲ್ಲಿ ಇರ್ತದೆ. ನಿರ್ದೇಶಕನ ಕಲ್ಪನೆ ಮೀರ್ಲಿಕ್ಕೆ ಹೋಗ್ಲಿಕ್ಕೆ ಆಗೋದಿಲ್ಲ. ಅವ್ರ ಕಲ್ಪನೆ ಆ ಕತೆ ಮೇಲೆ ಇರ್ತದೆ ಸರ್. ನಾವು ಹೋಗಿಕೊಂಡು ಅಧಿಕ ಪ್ರಸಂಗ ಮಾಡಬಾರ್ದು, ನಮಗಿಂದ ಬೇರೆ ಏನೋ ಮಾಡ್ಕೊಂಡು ಮಾಡ್ಕೊಂಡು ಹೋಗೋದು. ಅವ್ರಿಗೆ ಏನು ಬೇಕು ಸರ್ ಅದನ್ನೇ ಕೊಡಬೇಕು. ನಮಗೆ ಗೊತ್ತಾಗೋದು ರಿಸಲ್ಟ್. ಈಗ ಬಂತು ನೋಡಿ, ಕೊನೆಯದು ಸಿನಿಮಾದ ರಿಸಲ್ಟ್ ಬಂತಲ್ಲ, ಅದು ನಾನು ಸರ್ ಹೇಳಿದಾಗ ಮಾಡಿದ್ದಕ್ಕೆ ಇಷ್ಟು ಬಂತು. ಸರ್ ಹೇಳಿದ್ದಕ್ಕೆ ನನ್ನ ಪಾತ್ರ ಬಂದಿದ್ದು. ಸರ್ ಹೇಳಿದ್ದಕ್ಕಿಂತ ಜಾಸ್ತಿ ಅಧಿಕ ಪ್ರಸಂಗ ನಾನು ಮಾಡಿದರೆ ನನಗೆ ಎಲ್ಲಿತ್ತು ಸರ್? ನನಗೆ ನಿಜವಾಗಿ ಇವತ್ತೆಷ್ಟು ಖುಷಿ ಆಗಿದೆ ಸರ್ ಅಂದರೆ, ಸುಮಾರು ರಾತ್ರಿ ನನಗೆ ನನ್ನೊಳಗೆ ಒಂಥರ ನಗು ಒಂಥರವಾಗ್ತದೆ. ಯಾಕಂದ್ರೆ ನಾವು ರಾತ್ರಿ 1 ಗಂಟೆಗೆಲ್ಲ ಫೋನ್ ಬರುತ್ತೆ ಸರ್, ಕೆಲವು ಸರಿ 1 ಗಂಟೆಗೆ 12 ಗಂಟೆಗೆ ಫೋನ್ ಬರುತ್ತೆ. ಅಪ್ಪ ಇದು ಯಾರು ಫೋನ್? ಹಲೋ ಪ್ರವಣ್ಣ, ಜಂತ ಆ್ಯಕ್ಟಿಂಗ್ ಮಾಡಿದ್ರೆ ಇವ್ರು ಥಿಯೇಟ್ರಿಂದ ಒಂದು ಜೋಸಲ್ಲಿ ಹೊರಗಿದ್ದಾರೆ, ನಾನು ನಿದ್ರೆಯಲ್ಲಿದ್ದೀನಿ, ಫೋನ್ ಆದರೂ ಕೆಲವು ಸರಿ ಅವ್ರ ಹೆಸರು ಇರ್ತದೆ, ಕೆಲವ್ರ ಹೆಸರು ಇಲ್ಲ. ಸರ್ ಯಾರು ಸರ್ ಇಷ್ಟು ರಾತ್ರಿಗೆ ಅಂದ್ರೆ ಒಂಥರ ಏನೋ ಆಶ್ಚರ್ಯ. ಸರ್ ನಾನು ಪ್ರಬಣ್ಣ ನಿಮ್ದು ಆ್ಯಕ್ಟಿಂಗ್ ಸಿನಿಮಾ ಕಂಡ್ಕೊಂಡು ಯಾರು ಬರ್ತಾಯಿದ್ದೆ, ಅವ್ರಿಗೆ ಅಂದ್ರೆ ನಿದ್ದೆ ಬಿಟ್ಟು ಜೋಸ್ ನಾವು ಲೇಟ್ ನೈಟ್ ಶೋ ನೋಡಿ ಇದೆಲ್ಲ ಅನುಭವ, ಇದು ಮಾಡಿಕೊಟ್ಟು ಸರ್ ಅಲ್ವಾ ಅವಕಾಶ. ಇಷ್ಟು ಸರಿ ನಮ್ಮ ಮೊನ್ನೆ ಹಾಗೆ ಆಯ್ತು, ನಮ್ಮ ಸುಪ್ರಾಜ್ ಶೆಟ್ರು ಫೋನ್ ಮಾಡ್ತಾಯಿದ್ರು ಮೊನ್ನೆ. ಸುಪ್ರಾಜ್ ಶೆಟ್ರು ಹಾಗೆ ಅವರಿಗೆ ಅಂದರೆ ಅವರು ನಾನಂದ್ರೆ ಭಾರಿ ಪ್ರೀತಿ, ಬಟ್ ಅವರಿಗೊಂದು ನಮ್ಮ ಊರ ಬ್ರಹ್ಮವರ್ಧನ ಪ್ರಬಣ್ಣ ಎಂಥ ಆ್ಯಕ್ಟಿಂಗ್ ಪ್ರಬಣ್ಣ, ಸೂಪರ್ ರಿಷಬ್ ರಿಷಬ್ ಸರಿಗೆ ಟ್ಯಾಂಕ್ಸ್ ಹೇಳ್ತಿದ್ರು. ಅವ್ರು ಆ್ಯಕ್ಚುಲಿ ಅವಕಾಶ ಕೊಟ್ಟಿದ್ರು ಅಂತ, ಎಲ್ಲರೂ ಹೆಚ್ಚಿನವರು ಅವರಿಗೆ ಕೊಡ್ತಾರೆ, ಕೊಡಲೇಬೇಕು ಅದು. ಯಾಕಂದರೆ ಅವರಿಗೆ ಫಸ್ಟ್ ಆಫ್ ಟ್ಯಾಂಕ್ಸ್ ಅವರಿಗೆ ಇದ್ದರೆ ನಮಗೆ ಅದು ನಮಗೆ ಅವರಿಂದ ಶಿಫ್ಟಾಗಿ ಬರ್ತದೆ, ನಮಗೆ ಅವರು ಕೊಡುವಂಥದ್ದು ನಮಗೆ ಶಿಫ್ಟಾಗಿ ಬರ್ತದೆ. ಇದು ನಮ್ಗೆ ಸ್ಟ್ಯಾಂಡ್ ಕೊಟ್ಟಿದ್ದವ್ರು, ಅದು ಒಂಥರ ಸ್ಟ್ಯಾಂಡ್ ಅಲ್ಲ ಸರ್ ಇದೀಗ ನಮಗೊಂದು ಖುಷಿ. ಆದರೂ ಎಷ್ಟು ಸರ್ ಇದಕ್ಕೆ ನಾನು ಹೇಳಿದ್ನಲ್ಲ, ಎಲ್ಲಿಂದಲೂ ಫೋನ್ ಬರ್ತಾಯಿತ್ತು, ಎಲ್ಲೆಲ್ಲಿಂದಲ್ಲ. ರವಿ ಬಸ್ರೂರು ಕಾಲ್ ಮಾಡಿದ್ರು, ಮಾತಾಡಿದ್ರು ಅಂತ ಕೇಳಿ. ಹೌದು, ಇದು ಸರ್ ರವಿ ಬಸ್ರು ಹಾಗೆ ಆಯಿತು. ನಾನೆಲ್ಲ ಒಂದು ಸಣ್ಣ ಸಂದರ್ಶನ ಬೇರೆ ಕೊಡ್ತಾಯಿದ್ದೆ, ಅವ್ರು ಕೇಳ್ತಾಯಿದ್ರು, ಸಂದರ್ಶನ ಕೊಡ್ತಾರೆ, ಮತ್ತೆಲ್ಲ ಫೋನ್ ಬಂತು. ಅದು ಇವತ್ತಿಗೆ ನಂಗೆ ನೆನಪಿದೆ, 444 ಲಾಸ್ಟ್ ನಂಬರು, ನಾನು 44 ಯಾರ್ದು, ಆದರೆ ವಯಸ್ಸು ಲೈಟ್ ಕೇಳ್ದಾಗಿದೆ ಇರೋದು. ಸರ್ ಯಾರು ಕೇಳಿದೆ, ಸ್ವಲ್ಪ ಡೌಟ್ ಆಯಿತು, ರವಿ ಅಣ್ಣ ಅಂತೇಳಿ ಡೌಟ್ ಆಯಿತು. ಈ ನಂಬರ್ ಯಾಕೆ ಮಾಡಿದ್ರೆ ಅನಿಸಿತ್ತು ನನಗೆ. ಅವ್ರಿಗೆ ನಾನು ಫೋನ್ ಮಾಡಿದಾಗೆ ಕೆಲವು ಸರಿ ಅವರು ತುಂಬ ಇದ್ರಲ್ಲ, ಅವರಿಗೆ ಅದು ಬಿಡಿ, ಅವರು ತುಂಬ ಕೆಲಸ ವರ್ಕ್ ಇರ್ತದೆ. ಕೆಲವು ಸರಿ ನಾವು ಫೋನ್ ರಿಸೀವ್ ಮಾಡಿದ್ಕೊಂಡು ನಾವು ಅವ್ರು ದೊಡ್ಡ ಜನ ಅಂತ ಹೇಳಲಿಕ್ಕೆ ಆಗೋದಿಲ್ಲ, ಅವರಿಗೆ ಬ್ಯುಸಿ ಇರ್ತದೆ ಬಿಡಿ. ಇವರು 44 ಹೊಸ ನಂಬರು ಯಾರಣ್ಣ ಕೇಳಿದೆ. ಹೀಗೆ ನಾನು ಕುಂದರಣ್ಣ, ನಾನು ರವಿ ಬಸ್ರೂರು ಅಂದರು. ಅಂದೆ ಒಂದು ಸರಿಗೆ, ಯಾವ ನಂಬರಾಗೆಲ್ಲ ಮಾಡ್ತೀರಿ ಅಣ್ಣ ಫೋನ್ ಅಂದೆ. ಹಾಗಲ್ಲ ಮಾಧವಾಚಾರ್ಯ. ನನ್ನ ಪಾತ್ರದ ಬಗ್ಗೆ ಮಾತಾಡಿ ತುಂಬ ಖುಷಿ ಆಯಿತು. ಅವರಿಗೂ ಒಬ್ಬ ನಿರ್ದೇಶಕರು, ಅವರು ಕೂಡ ಒಂದು ನಿರ್ದೇಶಕರು, ಸಂಗೀತ ನಿರ್ದೇಶಕರು. ಇವತ್ತು ಅವರು ಎಲ್ಲೋ ಎಲ್ಲೋ ಇದ್ದಾರೆ ಅವರು ಇವತ್ತು. ಅಂಥವ್ರನ್ನ ನನಗೆ ಅದೇ ಹೇಳಿದ್ರಲ್ಲ, ದೊಡ್ಡ ಅದೇ ರೀತಿ ಹಲವಾರು ನನಗೆ ಬೆಂಗಳೂರಿಂದ ನನ್ನ ಸಿನಿಮಾ ಮಾಡಿದಂಥ ಹೆಚ್ಚು
ಹೆಚ್ಚಿನ ಇದು. ಈಗ ನಮ್ಮ ಗೌಜಿ ಗಮ್ಮತ್ತು ಸಿನಿಮಾ ನೆಕ್ಸ್ಟ್ ನಾನು ನಿಜವಾಗಿ ತುಳುವಲ್ಲಿ ಒಂದು ಮಾಡಿದೆ, ಅವಾಗ ಏನೋ ಒಂದು ಬ್ರೇಕಪ್ ಆಯ್ತು ಆ ಸಿನಿಮಾ. ಬಟ್ ಅದ್ರ ಮೇಲೆ ಈ ಗೌಜಿ ಗಮ್ಮತ್ತು ಅಂತ ನಮ್ಮ ಸರ್ ಎಲ್ಲ ಒಟ್ಟು ಸೇರ್ಕೊಂಡು ಒಂದು ಸಿನಿಮಾನ ಇದು ಕಾಫಿ ಗಾಡಿ ಇರ್ಬೋದು, ಬೋಳ ಸರ್ ಇರ್ಬೋದು, ನಮ್ಮ ಪಡೀಲ್ ಸರ್ ಎಲ್ಲ ಬಹುಶಃ ಎಲ್ಲರೂ ಹೆಚ್ಚಿನ ಪ್ರಸನ್ನ ಕುಮಾರ್ ಶೆಟ್ಟಿ ಬೈಲೂರು, ಮಿಜಾರ ಉಮೇಶ್ ಅಣ್ಣ, ತುಳು ರಂಗಭೂಮಿ ಹೆಚ್ಚಿನ ಕಲಾವಿದರು ಎಲ್ಲರೂ ಅದರಲ್ಲಿದ್ದಾರೆ ಇದು ತಂಡದಲ್ಲಿ. ಅದರಲ್ಲಿ ನನಗೊಂದು ಪಾತ್ರ ಒಮ್ಮೆ ಒಂದ್ಸಲ ಭಯಾನಕ ಆಗ್ತಿತ್ತು. ಯಾಕಂದರೆ ನನಗೆ ತುಳು ಅಷ್ಟು ಕ್ಲಿಯರಿಟಿ ಇಲ್ಲ, ನನಗೆ ತುಳು ನಾವು ಕುಂದಾಪುರ ಕನ್ನಡದ್ರು ಎಷ್ಟು ಮಾತಾಡಿ ಆದರೂ ಸ್ವಲ್ಪ ತಗೊಂಡೋಗಿದ್ದೇನೆ. ಆದರೂ ನನ್ನ ಎದೆಗಾರಿಕೆಯಿಂದ ಡಬ್ಬಿಂಗ್ ಕೊಟ್ಟಿದ್ದೀನಿ. ಅದನ್ನು ನಾನು ಒಂದು ತುಳು ನಮ್ಮ ಮಂಗಳೂರಲ್ಲಿ ಅದನ್ನು ಕೊಡ್ಲದ ಇರೋದು ಎಲ್ಲಕ್ಕೆ ಅಭಿಮಾನಿಗಳದ್ದು ಕೇಳ್ಕೊಳ್ತೀನಿ, ಎಲ್ಲರೂ ಆ ಸಿನಿಮಾ ರಿಲೀಸ್ ಆದರೆ ಸ್ವಲ್ಪ ಹೆಚ್ಚು ಕಡಿಮೆ ಇದ್ರೆ ಸುಧಾರಿಸ್ಕೊಳ್ಳಿ ನನ್ನ ಪರವಾಗಿ ದಯವಿಟ್ಟು. ನಾನೇ ನನ್ನ ಧ್ವನಿಯಲ್ಲಿ ಆ ತುಳು ಧ್ವನಿ ಮುದ್ರಣ ಮಾಡಿದ್ದೀನಿ ನಿಮ್ಮ ಮಂಗಳೂರಿಗೆ ಬಂದು. ಎಲ್ಲ ಅದು ಸರ್ ಹತ್ರ ಹೇಳಿದ್ದೇನೆ, ನಮ್ಮ ಡೈರೆಕ್ಟರ್ ಹತ್ರ, ಗೌಜಿಗಮ್ಮ ಡೈರೆಕ್ಟರ್ ಕರುಣಾಕರ್ ಮತ್ತು ಇವ್ರ ಹತ್ರ ಹೇಳಿದ್ದೇನೆ. ಅವ್ರ ಡೈರೆಕ್ಟರ್ ಮತ್ತು ಅವರೆಲ್ಲ ಇದ್ರು ಬರ್ತೀನಿ, ಎಲ್ಲ ಹೆಚ್ಚು ಕಡಿಮೆ ಇದ್ರೆ ಹೇಳಿ ಮತ್ತೆ ಕೂಡ ಬಂದು ನಾನು ಮಾಡಿಕೊಡ್ತೀನಿ. ನನಗೆ ಆವತ್ತು ಕಾಪಿ ಕಟ್ತಾರೆ ಮಾತ್ರ ಸರ್ ತುಂಬ ಸಪೋರ್ಟ್ ಮಾಡಿದ್ದಾರೆ ಅವರು. ಆ್ಯಕ್ಚುಲಿ ನನಗೆ ಏನಿಲ್ಲ ಪ್ರಭಾಕರ್, ನಾವೆಲ್ಲ ಮತ್ತೆ ಇದು ಮಾಡ್ಬೋದಂತ ಅವರು ನನಗೆ ಧೈರ್ಯ ಕೊಟ್ಟಿದ್ದಾರೆ. ಆ ದಿವಸ ನನಗೆ ತುಳು ಬರ್ತಾಯಿಲ್ಲ ಸರ್, ನಾನು ಅಗ್ಲಿಕ್ಕೆ ಹೋಗಿ ಸ್ವಲ್ಪ ಕಷ್ಟ ಆಗ್ತಿದ್ದೇನೆ ಅಂತ ಹೇಳಿದೆ ನಾನು ನೇರವಾಗಿ. ಆಗ ಕಾಪಿ ಕಟ್ ಸರ್ ಹೇಳಿದ್ರು, ಇಲ್ಲ ಅದೆಲ್ಲ ಆಗತ್ತೆ, ಏನು ತೊಂದರೆ ಇಲ್ಲ, ಬೀನೇ ಬಂದರೆ ಏನು ಮಾಡ್ಬೋದು ಸರ್ ಅಂತ ಹೇಳಿದ್ರು. ಅದೊಂದು ಖುಷಿ ಕೊಟ್ಟಿದೆ. ನೋಡ್ಬೇಕು ಅದು ಹೇಗೆ ಸಿನಿಮಾ ತಗೊಳ್ತಾರೆ ಜನ ಅಂತ, ಬಹುಶಃ ತಗೊಳ್ಬೋದು, ನೋಡೋಣ. ಈಗ ತಮಗೆ ರವಿ ಬಸ್ರೂರವರಿಂದ ಕಾಲ್ ಬಂತು ಅಂತ ಹೇಳಿದ್ರಿ, ಅವರು ರಿಯಲ್ ಲೈಫಲ್ಲಿ ಏನು ಮಾಡ್ತಾ ಇದ್ರು ಅದನ್ನು ತಾವು ಕಾಂತಾರದಲ್ಲಿ ಮಾಡಿದ್ರೆ, ಅದ್ರ ಬಗ್ಗೆ ಏನಾದರೂ ಮಾತಾಡಿದ್ರ? ಹೌದು, ಅವರು ಹಾಗೆ ಮಾತಾಡಲಿಲ್ಲ, ಆದರೆ ನನಗನ್ಸಿತ್ತು. ಅವರು ಹಿಂದೆ ಅದರಲ್ಲಿ ಅವರ ಕುಟುಂಬದ ಇದರಲ್ಲಿ ಅವರೆಲ್ಲ ಮಾಡ್ತಿದ್ರು. ಅವರು ದೇವಿಯ ಮುಖವಾಡ ಅದು ಇದು ದೇವರದ್ದೆಲ್ಲ ಇದೆಲ್ಲ ಮಾಡ್ತಿದ್ರಂತೆ. ಅವರು ಅಲ್ಲಿ ಹೇಳ್ಕೊಂಡಿದ್ದಾರೆ ಅದನ್ನೆಲ್ಲ ಈ ಹಿಂದೆ ಅದನ್ನೆಲ್ಲ ಮಾಡ್ಕೊಂಡು. ಅವರು ತುಂಬ ಕಷ್ಟಪಟ್ಟ ಮೇಲೆ ಬಂದವರು. ಆ ಕಷ್ಟಪಟ್ಟಂಥ ರೋಲನ್ನು ಸುಖಪಟ್ಟು ಮಾಡಿದವರು ನಾನು ಇಲ್ಲಿ. ಅದಕ್ಕೆ ಅವಾಗ ಖುಷಿ ಕೊಟ್ಟವರು ರಿಷಬ್ ಶೆಟ್ಟಿ ಅವರು. ಅಲ್ಲಿ ಒಂದು ನಾನು ಬಹುಶಃ ನೀವು ಸಿನಿಮಾದಲ್ಲಿ ನೀವು ನೋಡುವಾಗ ನಿಮ್ಗೆ ಗೊತ್ತಾಗಿರ್ಬೋದು, ಆದರೆ ಎಲ್ಲ ತೋರಿಸ್ಲಿಕ್ಕೆ ಆಗೋದಿಲ್ಲ. ಆದರೂ ಕೂಡ ನಾನು ಸ್ವಲ್ಪ ಇನ್ವಾಲ್ವ್ಮೆಂಟ್ ಆದೆ ನಾನು ಅವರ ಇದಕ್ಕೆ. ಯಾಕಂದರೆ ಆ ಪಾತ್ರಕ್ಕೆ ಇದು ಮಾಡಬೇಕಲ್ಲ, ಆ ಪಾತ್ರಕ್ಕೆ ಏನು ಬೇಕು ಅದನ್ನ ಕೊಡಬೇಕಲ್ಲ, ಕುಟ್ಲಿಕ್ಕೆ ಹೊಡಿಲಿಕ್ಕೆ ಅದನ್ನೆಲ್ಲ ಮತ್ತೆಲ್ಲ ಸ್ವಲ್ಪ ಟೆಸ್ಟಿಂಗು ಅದಿದೆಲ್ಲ. ಅಂದರೆ ನನಗೆ ಸ್ವಲ್ಪ ಹಿಂದೆ ನಾವು ಸೈಕಲ್ ಮೆಕ್ಯಾನಿಕ್ ಎಲ್ಲ ಮಾಡ್ಕೊಂಡು ಬಂದಿರೋದ್ರಿಂದ ಅದ್ರ ಸ್ವಲ್ಪ ಟಚಿಂಗ್ ಇಲ್ಲಿ ಇರ್ತದೆ. ಅದ್ರದ್ದು ಆ ಥರ ಎಲ್ಲ ಒಂಚೂರು ನೋಡೋದು ಅದೆಲ್ಲ ಮಾಡ್ಕೊಂಡಿದ್ದೆ. ಅದು ಎಷ್ಟೇ ಬಂದಿದೆ ನಾನು ಗೊತ್ತಿಲ್ಲ ಬಿಡಿ, ಸಿನಿಮಾದಲ್ಲಿ ಎಲ್ಲೋ ತೋರಿಸ್ಲಿಕ್ಕೆ ಆಗೋದಿಲ್ಲ. ಅಲ್ಲಿ ಅದಕ್ಕೂ ಒಂದು ಇದೆ ಇತಿಮಿತಿ ಅಂತಿದೆ, ಅದನ್ನು ನಾನು ಮಾಡಿದ್ದೀನಿ. ಮತ್ತು ಆಲ್ರೆಡಿ ಇನ್ನೊಂದು ವಿಷಯಕ್ಕೆ ಬರೋದಂದರೆ, ಈಗ ಪ್ರೆಸೆಂಟಾಗಿ ವಸಂತ ಇರ್ಬೋದು, ಈಗ ಭೂಮಿ ಶೆಟ್ಟಿ, ರಾಘವೇಂದ್ರ ಸಿರಿ ಅವ್ರನ್ನ ಶೂಟಿಂಗ್ ಮುಗಿದಿದೆ, ಈಗ ಅವಾಗ ಡಬ್ಬಿಂಗ್ ನಡೀತಾ ಇದೆ. ಹಾಗೆ ಇನ್ನೂ ಕೆಲವು ಸಿನಿಮಾ ಇದೆ ನಾನು ಮಾಡ್ತಾಯಿದ್ದೀನಿ. ದಿಲ್ವಾರ್ ಅಂತ ಒಂದು ಆಗ್ತಾ ಉಂಟು, ಮತ್ತು ಪೆಪ್ಪೆ ಅಂತ ಒಂದು ಮೊನ್ನೆ ಮಾಡಿ ಬಂದೆ. ರಾಘವೇಂದ್ರ ವಿನಯ ರಾಜ್ಕುಮಾರ್ ಅದು ಪೆಪ್ಪೆಯಲ್ಲಿ ಒಳ್ಳೆ ಒಂದು ಪಾತ್ರ ನಂಗೆ ಸಿಕ್ತಾನೆ. ಮೊನ್ನೆ ಮಡಿಕೇರಿಯಲ್ಲಿ ಮಾಡಿ ಬಂದೆ. ಅದು ಮತ್ತು ಒಂದು ಹೇಳಿದ್ನಲ್ಲ, ನನ್ನ ಯಶಸ್ಸು ಅಂತೂ ಕಾಂತಾರ ಸಿನಿಮಾ ಶುರು ಆದಮೇಲೆ ಅಲ್ಲಿಂದ ಆ ಶೂಟಿಂಗ್ ಮಧ್ಯದಲ್ಲಿ ಬಂದೆ. ಇನ್ನೂ ಒಂದು ಮಿಸ್ ಮಾಡ್ಕೊಂಡಿದ್ದೀನಿ ನಾನು. ಆದರೆ ಅದು ನನ್ನ ಗುರುಗಳು ರಿಷಬ್ ಶೆಟ್ಟಿಗೋಸ್ಕರ ನಾನು ಅಂದರೆ ತುಂಬ ಸಿನಿಮಾ ನಾನು ತ್ಯಾಗನೂ ಮಾಡಿದ್ದೀನಿ. ಯಾಕಂದರೆ ಆ ಗೆಟಪ್ಗಳೆಲ್ಲ ಹಾಗೆ ಇತ್ತು. ಸರಿ ಕೊಡಬೇಕಲ್ಲ, ನಾನು ಆ ಸಿನಿಮಾಕ್ಕೆ ಕೊಡಬೇಕು, ಅದೊಂದೇ ನನ್ನ ತಲೆಯಲ್ಲಿದ್ದದ್ದು. ಎಷ್ಟೋ ಸಿನಿಮಾಗಳು ತನ್ನ ಮಧ್ಯೆ ಬಂತು, ಪ್ರಭಾಕರ್ ಸರ್ ಮಾಡ್ಬೋದು. ಇಲ್ಲ, ನಾನು ಈ ಗೆಟಪ್ ನಿಮ್ಗೆ ಈ ಗೆಟಪ್ ಓಕೆ ಆದರೆ ಮಾಡೋ ಅಂತ ಅಷ್ಟೇ. ನಾನು ಅವ್ರಿಗೆ ತೊಂದರೆ ಆಗಬಾರ್ದಲ್ಲ, ಅವ್ರದ್ದು ಒಂದು ಕಲ್ಪನೆ ಇರ್ತದೆ, ಎಲ್ಲ ಸಿನಿಮಾ ನಿರ್ದೇಶಕರು ಕಲ್ಪನೆ ಇರ್ತದೆ. ಆದರೂ ಅದೇ ಗೆಟಪ್ನಲ್ಲಿ ಒಂದು ಸಿನಿಮಾ ನಂಗೆ ತಗೊಂಡ್ರು ಸರ್, ರಕ್ಷಿತ್ ಶೆಟ್ಟರ ಬ್ಯಾನರ್ ಇರಬೇಕು, ಅಬ್ರಕಡಾಬ್ರ, ಅನಂತ್ ನಾಗ್ ಸರ್ ಒಟ್ಟಿಗೆ ಒಂದು ರೋಲ್ ಮಾಡಿದೆ ನಾನು ಕಡೆಗೆ. ಅಂದರೆ ನನಗೆ ಆ ಗೆಟಪ್ ಓಕೆ ಅಂತ ಹೇಳಿದ್ರು ಡೈರೆಕ್ಟ್ರು, ಇರಲಿ ಆ ಗೆಟಪ್ಪೇ ಇರಲಿ ಚೆನ್ನಾಗಿರುತ್ತೆ ಅಂತ ಹೇಳಿದ್ರು. ಆ ಗೆಟಪ್ಪಲ್ಲಿ ಅಬ್ರಕಡಾಬ್ರ ಅನಂತ್ ನಾಗ್ ಸರ್ ಒಟ್ಟಿಗೆ ಮಾಡಿದೆ. ಅದು ಸರ್ ಹತ್ರ ಕೇಳಿದೆ ನಾನು, ಅಬ್ರಕಡಾಬ್ರ ಶೂಟಿಂಗ್ ಇದೆ ಸರ್ ಅಂತ ರಿಷಬ್ ಅಂತ ಹೇಳಿದೆ ನಾನು, ಯಾಕಂದ್ರೆ ಹೇಳ್ಕೊಂಡೇ ಹೋಗಿದ್ದೆ. ನಾನು ಬೇರೆ ಯಾವ ಸಿನಿಮಾ ಮಾಡಲಿಕ್ಕೆ ಆಗಿಲ್ಲ, 4-5 ಸರ್ ಮಿಸ್ ಆದರೆ ಇಲ್ಲಿ ನನಗೆ ಅದು ಖುಷಿ ಕೊಟ್ಟಿದೆ ನನಗೆ. ಕೊನೆಯದಾಗಿ ಕಾಂತಾರ ಸಿನಿಮಾನ ನೋಡಿ ನಿಮ್ಮ ಪಾತ್ರವನ್ನು ಮೆಚ್ಚಿ ಇಷ್ಟು ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ, ತಮ್ಮ ಮೇಲೆ ಒಂದು ಪ್ರೀತಿ ಅವರಿಗೆ ಯಾರಾಗಿರಬಹುದು, ಅವರಿಗೆ ತಿಳಿಯುವಂಥ ಆಸಕ್ತಿ, ಒಂದು ಕುತೂಹಲ, ಅದರ ಜೊತೆಗೆ ವಿಶ್ವದಾದ್ಯಂತ ಸಿನಿಮಾ ಹೌಸ್ಫುಲ್ ಆಗಿ ಓಡ್ತಾ ಇದೆ. ಹಾಗೆ ಕೊನೆಯದಾಗಿ ವೀಕ್ಷಕರಿಗೆ ಏನು ಹೇಳೋದಕ್ಕೆ ಇಷ್ಟಪಡ್ತೀನಿ? ನಾನು ಹೇಳೋದೊಂದೇ, ನಿಜವಾಗಿಯೂ ಎಲ್ಲೆಡೆಯಲ್ಲಿ ಕೂಡ ಇವತ್ತು ನನಗೆ ಒಂದು ಬೇಜಾರು ಅಂತ ಹೇಳಿದ್ರೆ ತುಂಬ ಬೇಜಾರಾಗ್ತಾಯಿದೆ. ಎಷ್ಟೋ ಜನ ಅಭಿಮಾನಿಗಳು ನಮ್ಮ ಊರಿನಲ್ಲಿ ಇರ್ಬೋದು, ನಾನು ಹೋದಾಗ ಬೇರೆ ಬೇರೆ ಕಡೆಯಲ್ಲಿ ಮೊನ್ನೆ ಚಿಕ್ಕಮಗಳೂರಿಗೆ ಹೋಗಿದೆ ಅನಿವಾರ್ಯ, ಚಿಕ್ಕಮಗಳೂರಲ್ಲೂ ಕೂಡ ಹೇಳ್ತಾಯಿದ್ರು ನಮಗೆ ಆ ಕಡೆ ಒಂದು ಸ್ವಲ್ಪ ಥಿಯೇಟ್ರ್ ಅನುಕೂಲ ಇಲ್ಲ, ಈ ಕಡೆಯಲ್ಲೆಲ್ಲ ಅನುಕೂಲ, ಎಲ್ಲಿದ್ದರೂ ಕೂಡ ರಶ್ ಇದೆ, ಹೋಗ್ಲಿಕ್ಕೆ ಆಗ್ತಾಯಿಲ್ಲ. ನಮ್ಮ ಉಡುಪಿಯವರೆಲ್ಲ ಹೇಳೋದು, ಎಷ್ಟು ಸಾರಿ ಉಡುಪಿ ಹೋಗಿ ಕಾದು ವಾಪಸ್ ಬಂದ್ವಿ, ಅಲ್ಲಿ ಥಿಯೇಟ್ರಲ್ಲೂ ಸಿಗ್ತಾಯಿಲ್ಲ, ಬುಕ್ ಮೈ ಶೋ ಅಲ್ಲಂತೂ ನೋಡಿದರೂ ಸಿಗ್ತಾಯಿಲ್ಲ. ಸಿಗ್ತಾಯಿಲ್ಲ ಅಂತ ಹೇಳಿದ್ರೆ ಅಷ್ಟೊಂದು ನಾನು ಹೇಳಿದ್ನಲ್ಲ, ಆ ಸಿನಿಮಾ ಕಾಂತಾರ ಅನ್ನೋದು ಇದೊಂದು ದಂತಕಥೆ ಅಂತ ಅಲ್ಲಿ ಕೊಟ್ಟಿದ್ದಾರೆ, ದಂತಕಥೆನೇ ಸರ್.
ಬಹುಶಃ ನನಗನ್ಸಿದಾಗೆ ನಾನು ಅಂದ್ಕೊಂಡಿದ್ದೀನಿ ಈ ಥರ ಸಿನಿಮಾ ಬಹುಶಃ ಹಿಂದೆ ಇರ್ಬೋದು, ರಾಜ್ಕುಮಾರ್ ವಿಷ್ಣುವರ್ಧನ್ ಅಂಬಿ ಕಾಲದಲ್ಲೆಲ್ಲ ನಾವು ನೋಡಿದ್ದೇವೆ ಕೆಲವು ಸಿನಿಮಾ, ಆದರೆ ಇತ್ತೀಚೆಗಂತೂ ಬಂದಿಲ್ಲ ಅನಿಸುತ್ತೆ ನನಗೆ ಅನಿಸಿದಾಗೆ. ಅಂಥ ಒಂದು ಶ್ರಮಪಟ್ಟ ಸಿನಿಮಾ, ಅದಕ್ಕೆ ಜನ ನೋಡಿ ಸರ್. ಇವತ್ತು ಕೆಲವು ಆಶ್ಚರ್ಯಗಳನ್ನು ನೋಡಿದೆ ನಾನು. ಇವತ್ತು ನಿಮ್ಮ ಮಾತಿನ ಚೂರು ಮೀರಿ ಹೋಗ್ತಾ ಇದ್ದೇನೆ, ಬೇಜಾರು ಮಾಡಬೇಡಿ. ಥಿಯೇಟ್ರಲ್ಲಿ ನೋಡಿದ್ದೆ, ನಾನೇ ನೋಡಿದಂಥದ್ದು. ಮೊನ್ನೆ ನನ್ನ ಮೌಲಿ ಹೋದಾಗ ಸಿನಿಮಾ ನೋಡಿ ನಾನು ಒಳಗೆ ಹೋಗ್ಲಿಕ್ಕೆ ನಾವು ವೆಯ್ಟ್ ಮಾಡ್ತಿರುವಾಗ ಒಳಗಡೆಯಿಂದ ಬರ್ತಾಯಿದ್ದಾರೆ ಇಬ್ಬರು ಹೆಂಗಸರು, ಏಜರು. ಅಲ್ಲಿ ಹೊರಗಡೆ ಬರುವಾಗ ಏನೂ ಅವ್ರಿಗೆ ಗೊತ್ತಿಲ್ಲ, ಥಿಯೇಟ್ರ್ ಒಳಗಡೆ ಕೈ ಮುಗಿದು ಬರ್ತಾಯಿದ್ದಾರೆ ಬಾಗಿಲಲ್ಲಿ. ಹೊರಗೆ ಬರುವಾಗ ಕ್ಲೈಮ್ಯಾಕ್ಸ್ ನೋಡಿ ಮತ್ತೆ ಇದರಲ್ಲೇ ಇದ್ದಾರೆ ಅವರು, ಆ ಗೂಂಗಲ್ಲಿದ್ದಾರೆ. ನಾನು ನೋಡಿದೆ, ಯಬ್ಬಾ, ಅಂದರೆ ಆ ಶಕ್ತಿ ಬಂದಿದೆ ಸರ್. ಆ ಶಕ್ತಿ ಅನ್ನೋದು ಇವತ್ತು ಬಹುಶಃ ಎಲ್ರಿಗೂ ಇವತ್ತನ್ನು ನಮ್ಮ ಮನೆಯಲ್ಲಿ ದೇವರಿದ್ದೇವೆ, ಬಹುಶಃ ನಾವು ಇದು ಮಾಡಿದ್ದೇವೆ ಹಾಗೆ ಈಗೆಲ್ಲ ಇವತ್ತು ಅರ್ಥ ಮಾಡ್ಕೊಳ್ತಾರೆ. ಕೆಲವು ಮಗ ಒಂಚೂರು ಕೈ ಮುಗಿದು ಬಾ, ಅಲ್ಲ ನಮ್ಮ ಕುಂದಾಪುರ ಭಾಷೆ ಹೆಂಗೆ ಹೇಳ್ತಾರೆ, ಮಗ ಒಂದು ಹಣ್ಕಾಯಿ ಮಾಡ್ಕೊಂಬ, ದೇವಸ್ಥಾನಕ್ಕೆ ಹೋಗ, ಒಂದು ಗರಡಿ ಹೋಗ, ಅದಕ್ಕೆ ಹೋಗ, ಇದಕ್ಕೆ ಹೋಗ ಅಂತೇಳಿ ಹೇಳ್ತಾರೆ. ಆದರೆ ಆ ಮಕ್ಕಳಿಗೆಲ್ಲ ಅದೆಲ್ಲ ಅಷ್ಟು ಇದಿರೋದಿಲ್ಲ. ನಮ್ಮ ಇದೆಲ್ಲ ಕೇರ್ಲೆಸ್ ಇರುತ್ತೆ. ಅಂದರೆ ಕೈಯಲ್ಲಿ ಮೊಬೈಲ್ ಬಿಟ್ಟಿರಲಿಲ್ಲ. ನಿಮ್ಗೊಂದು ಸಣ್ಣ ಫಾರ್ ಎಕ್ಸಾಂಪಲ್ ಕೊಡ್ತೀನಿ ಸರ್. ನಾನು ಬಹುಶಃ ನಡೆದಿರ್ಬೋದು, ನಡೀಲೇ ಇರ್ಬೋದು ಈ ಘಟನೆಗಳು. ನಿಮ್ಮಲ್ಲಿ ಯಾವುದಾದ್ರು ಒಂದು ಮನೆಯಲ್ಲಿ ಒಂದು ಅಜ್ಜಿಗೆ ಒಂದು ಲಾಸ್ಟ್ ಟೈಮಲ್ಲಿ ಅವರಿಗೇನೋ ಒಂದು ಕೊನೆಗಳಿಗೆಲ್ಲ ಅವ್ರು ಇರ್ತಾರೆ ಪಾಪ ಒಳಗಡೆ. ಅವರಿಗೇನೋ ಅನಿವಾರ್ಯತೆ, ಮನೆಯವ್ರು ಯಾರು ಯಜಮಾನರು ಹೋಗ್ತಾರೆ, ಮಗ ಒಂಚೂರು ನೋಡ್ಕೊ ಅಂತೇಳಿ ಇವು ಮೊಬೈಲೇ ನೋಡ್ಕೊತ ಹೊರಗೆ ಕೂತ್ಕೊಂಡಿರ್ತಾರೆ. ಮನೆಯವ್ರು ಬರೋವಾಗ ಅಲ್ಲಿ ಏನೋ ವ್ಯವಸ್ಥೆ ಆಗಿದ್ರು ಈ ಹುಡುಗನಿಗೆ ಗೊತ್ತಿರೋದಿಲ್ಲ. ಕೇಳಿದ್ರೆ ಅಜ್ಜಿಯಲ್ಲಿದೆ, ಅಜ್ಜಿ ಒಳಗಿದ್ದಾಳೆ, ಮಗ ಹೋಗಿ ನೋಡಿದ್ರೆ ಇಂಥ ಪರಿಸ್ಥಿತಿಯು ಬಂದಿರ್ಬೋದು, ಬರಲೂಬೋದು. ಮೊಬೈಲ್ ಆ ಥರಕ್ಕೆ ಬಂದಿದೆ. ಮೊಬೈಲು ಕೆಟ್ಟದಂತ ನಾನು ಹೇಳೋದಿಲ್ಲ, ನನಗೂ ಒಂದು ಮೊಬೈಲ್ ಬಗ್ಗೆ ಒಳ್ಳೆ ಅಭಿಮಾನ ಇದೆ. ಆದರೆ ಸರ್ ಬಳಸೋ ರೀತಿಯಲ್ಲಿ ಬಳಸ್ಕೊಳ್ಬೇಕು. ಮಕ್ಕಳು ಮಾಡಿ ಅದರಲ್ಲಿ ಇನ್ಕಮಿಂಗ್ ಔಟ್ ಗೋಯಿಂಗ್ ಮತ್ತು ಲೈಟ್ ಮೆಸೇಜಿಂಗ್ ಎಲ್ಲ ಇದ್ದರೆ ಚೆನ್ನಾಗಿರ್ತದೆ, ಅದು ಬೆಸ್ಟ್. ಯಾಕಂದರೆ ಮೊಬೈಲ್ ಒಳ್ಳೆಯದೇ, ಮೊಬೈಲ್ ಬೇಕೇ, ಎಲ್ಲಿ ಹೋಗಿ ಇದು ಒಳ್ಳೆಯದು. ಆದರೆ ಅದು ಮಿತಿ ಮೀರಿ ಹೋಗಿದೆ ಇವತ್ತು. ಮಿತಿ ಮೀರಿ ಹೋಗಿ ಕೆಲವೆಲ್ಲ ಬೇಡದಿದ್ದೇ ಆಗ್ತಾಯಿದೆ. ನಾನು ಹೇಳೋದೇ ಆದಷ್ಟು ಮಕ್ಕಳನ್ನು ತೋರಿಸಿ ಇದರಲ್ಲಿ ಸ್ವಲ್ಪ ಭಯಭಕ್ತಿ ಬಂದರೆ, ಈ ಸಿನಿಮಾ ಎಲ್ಲ ನೋಡಿಬಿಟ್ಟು ಇದರಲ್ಲಿ ಬಂದರೆ ನಮ್ಮ ದೇವರೇನು, ನಮ್ಮ ಮನೆಯಲ್ಲಿ ಯಾಕೆ ರೆಸ್ಪೆಕ್ಟ್ ಕೊಡ್ತಾಯಿದ್ದಾರೆ, ಅದೆಲ್ಲವೂ ಮತ್ತು ವೈಜ್ಞಾನಿಕವಾಗಿ ಸರ್, ಮೂಢನಂಬಿಕೆ ಅಲ್ಲ. ಹೌದು ಸರ್, ವೈಜ್ಞಾನಿಕವಾಗಿ ಆರೋಗ್ಯದಾಯಕವಾಗಿ ಇದೆ. ಅದು ಯಾವುದು ನಾವು ದೈವಿಕವಾಗಿ ಮನೆಯಲ್ಲೂ ಮತ್ತು ಕೆಲವೊಂದು ಆರೋಗ್ಯಕ್ಕೂ ಇದಿದೆ. ಅದು ವೈಜ್ಞಾನಿಕವಾಗಿ. ಕೆಲವರು ಹೇಳ್ತಾರೆ ಮೂಢನಂಬಿಕೆ ಅಲ್ಲ. ನಮ್ಮಲ್ಲಿ ಅವೆಲ್ಲ ಸೃಷ್ಟಿಯಾಗಿದೆ. ಹಿಂದಿನ ಕಾಲದವ್ರು ಏನು ಮಾಡಿದರೂ ಇಲ್ಲ, ಏನು ಮಾಡಿದರೂ ಒಳ್ಳೆಯದಕ್ಕೆ.